ನಮ್ಗೆ ಈ ಲೀಲಾಮೃತ ತರಗತಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿಯ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತೆ ಇತರ ಎಲ್ಲಾ ಗುರುಗಳಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಸ್ ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ದೀಕ್ಷಾ ಗುರುಗಳಾದ ಜಯ ಪತಾಕ ಮಹಾರಾಜ್ ಸ್ವಾಮಿ ಇವರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ತರಗತಿಗೆ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿ ಮಿರಂದಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ಮಿಲಿತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಲ್ಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ತಾತಂ ಸಹಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸ್ವಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ಶಾಖಾನಿತಂ ಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಸ್ಕ್ರೀನ್ ಬಂದಿಲ್ಲ ಅಲ್ಲ? ಬಂತ ಸ್ಕ್ರೀನ್? ಬಂದಿಲ್ಲ ಮಾತಾಜಿ. ಈಗ ಬಂತು ಮಾತಾಜಿ. ಉಮಾದೇವಿ ಮಾತಾಜಿ ಓದಿ 1972 ಜನವರಿ. ಸ್ವಲ್ಪ ಇದೆ, ಸ್ಪೆಕ್ಸ್ ಹಾಕೊಂತೀನಿ ಮಾತಾಜಿ. ದೊಡ್ಡ ಮಾಡ್ಕೊತೀನಿ ಮಾತಾಜಿ. 1972 ಜನವರಿ. ಶ್ರೀಲ ಪ್ರಭುಪಾದರು ಜಗದೀಶರಿಗೆ ಹೀಗೆ ಬರೆದರು. ನನ್ನ ಪುಸ್ತಕಗಳ ವಿವರಣೆಗೆ ನೀವು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ಭಕ್ತರು ಹೊಸ ಮಾರ್ಗಗಳನ್ನು ಕಂಡುಕೊಂಡರು. ವ್ಯಾಪಾರ ಕೇಂದ್ರಗಳು, ವಿಹಾರ ಮಾರ್ಗಗಳು, ಕಾರು ನಿಲ್ದಾಣ ಸ್ಥಳಗಳು ಇತ್ಯಾದಿ ಇಂತಹ ಸ್ಥಳಗಳಲ್ಲಿ ಅವರು ಮೊದಲಿಗಿಂತ ಹೆಚ್ಚು ಜನಗಳನ್ನು ಸಂಧಿಸತೊಡಗಿದರು. ಮಾತಾಜಿ ಅರ್ಥ ಆಗ್ತಿದೆ ಓದ್ತಿರೋದು? ಅರ್ಥ ಆಗ್ತದೆ, ಓದಿ. ವಿಹಾರ ಮಾರ್ಗಗಳು ಮತ್ತು ಮಾರಾಟ ಕೇಂದ್ರಗಳಿಗೆ ಹೋಗುವ ಮೂಲಕ ಭಕ್ತರು ಅಮೆರಿಕದ ಹೃದಯವನ್ನೇ ಮುಟ್ಟಿದರು ಎನ್ನಬಹುದು. ಧಾರ್ಮಿಕರು, ಅಧಾರ್ಮಿಕರು, ಶ್ರೀಮಂತರು, ಬಡವರು, ಕರಿಯರು, ಬಿಳಿಯರು ಹೀಗೆ ಅಮೆರಿಕದ ಎಲ್ಲ ವರ್ಗವನ್ನು ಅಂತಹ ಕಡೆ ಭೇಟಿ ಮಾಡುವುದು ಸಾಧ್ಯವಿತ್ತು. ಪುಸ್ತಕ ಮಾರಾಟ ಅಷ್ಟು ಸುಲಭವೇನೂ ಆಗಿರಲಿಲ್ಲ. ಆದರೆ ಭಕ್ತರು ತಮ್ಮ ಪ್ರಯತ್ನವನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲಿಲ್ಲ. ಭಾರವಾದ ತಮ್ಮ ಪುಸ್ತಕ ಚೀಲಗಳನ್ನು ಹೊತ್ತು ತಾವು ತಂದ ಗ್ರಂಥಗಳನ್ನು ವಿತರಿಸಲು ಅವರು ಪ್ರಯತ್ನಿಸುತ್ತಿದ್ದರು. ಈ ಗ್ರಂಥಗಳ ವಿವರಣೆ ಜನರು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಲ್ಲದು ಎಂಬುದು ಅವರಿಗೆ ಗೊತ್ತಿತ್ತು. ಬೌದ್ಧಿಕ ಶಕ್ತಿಗೆ ಮರಳಾದ ನಡೆದಾಡುವ ಬಲಿ ಪಶುಗಳಂತೆ ಅಂಗಡಿಗಳಿಗೆ ಬರುವ ಗಿರಾಕಿಗಳು ಭಕ್ತರಿಗೆ ಕಾಣುತ್ತಿದ್ದರು. ವಿಷಯೋಗ
ವಿಷಯೋಪಭೋಗ ಹಾಗೂ ಮಾನಸಿಕ ಸುಖಕ್ಕಾಗಿ ಬದುಕುತ್ತಿರುವ ಅಂತಹ ಜನ ಅಮಂಗಲಕರವಾದ ಸಾವಿಗೆ ಗುರಿಯಾಗುತ್ತಿದ್ದರು. ಯಾವನೇ ಗಂಭೀರ ಭಕ್ತನೋ ಬೋಧವಾದಿಯ ವಿಧಿಯನ್ನು ಭಗವದ್ಗೀತೆಯ ನೆರವಿನಿಂದ ತಾತ್ವಿಕವಾಗಿ ವಿವರಿಸುವುದು ಸಾಧ್ಯ. ಆದರೆ ಇಲ್ಲಿ ಅಂತ ಅವಸ್ಥೆಯನ್ನು ಕಣ್ಣೆದುರೇ ನೋಡಬಹುದಾಗಿತ್ತು. ಪ್ರಭುಪಾದರ ದಯೆಯಿಂದ ಅವರು ಶಿಷ್ಯರು ದಾರಿ ತಪ್ಪಿದ ವ್ಯಕ್ತಿಗಳಿಗೆ ಅವರು ಕಳೆದುಕೊಂಡಿದ್ದ ಆಧ್ಯಾತ್ಮಿಕ ಜ್ಞಾನದ ಸಾರ ಸರ್ವಸ್ವವನ್ನು ಒದಗಿಸಲು ಕಷ್ಟಪಟ್ಟು ದುಡಿಯುತ್ತಿದ್ದರು. ನಗರದಿಂದ ನಗರಕ್ಕೆ ಪ್ರಯಾಣ ಮಾಡುತ್ತಾ ಪುಸ್ತಕಗಳನ್ನು ಮಾರಾಟ ಮಾಡುವ ಯೋಜನೆ ಆಮೇಲೆ ಜಾರಿಗೆ ಬಂತು. ಲಾಸ್ ಏಂಜಲೀಸ್ ದೇವಾಲಯದ ಕೆಲವು ಬ್ರಹ್ಮಚಾರಿಗಳು ತಾವು ದೇವಾಲಯದಲ್ಲೇ ಉಳಿಯುವುದರಿಂದ ತಮ್ಮ ಸಮಯ ವ್ಯರ್ಥವಾಗುತ್ತಿದೆ ಎಂದು ಪುಸ್ತಕ ವಿತರಣೆ ತಮ್ಮನ್ನು ಬಳಸಬಹುದೆಂದು ಭಾವಿಸಿದರು. ಮಾತಾಜಿ ಮೇಲ್ ಮಾಡಬೇಕು. ಆದ್ದರಿಂದ ಅವರು ಒಂದು ವ್ಯಾನ್ನಲ್ಲಿ ಕೃಷ್ಣ ಗ್ರಂಥಗಳನ್ನು ತುಂಬಿಕೊಂಡು ಒಂದು ವಾರದ ಕ್ಯಾಂಪಿಗಾಗಿ ಬೇರೆ ಬೇರೆ ಜಾಗಗಳಿಗೆ ಹೊರಟರು. ಸಾಧ್ಯವಾದಷ್ಟು ಸರಳವಾಗಿ ಬದುಕುತ್ತಾ ದಿವಸದಲ್ಲಿ ಎಷ್ಟು ಗಂಟೆ ಸಾಧ್ಯವೋ ಅಷ್ಟು ಗಂಟೆಗಳ ಪುಸ್ತಕ ವಿತರಣೆ ತಮ್ಮ ಕಾಲವನ್ನು ವಿನಿಯೋಗಿಸುವುದು ಅವರ ಉದ್ದೇಶವಾಗಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓಕೆ. ಈ ಜಂಗಮ ಸಂಕೀರ್ತನವು ಶಿಷ್ಯರಿಗೆ ತಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದಕ್ಕೆ ಒಂದು ಯುಕ್ತವಾದ ವಾತಾವರಣವನ್ನು ಕಲ್ಪಿಸಿತು. ಈ ಹೊಸ ಕಾರ್ಯಯೋಜನೆಯು ಬಹಳ ಬೇಗ ಇಸ್ಕಾನ್ ಜಗತ್ತಿನ ಉದ್ದಗಲಕ್ಕೂ ಪ್ರಚುರವಾಯಿತು. ಶ್ರೀಲ ಪ್ರಭುಪಾದರು ಕೂಡ ಈ ಯೋಜನೆಯನ್ನು ತುಂಬಾ ಇಷ್ಟಪಟ್ಟರು. ಶಾಂತಿರೂಪಿಣಿ ಮಾತಾಜಿ ಓದ್ತೀರಾ? ನಿನ್ನೆ ಸಿಗ್ನಲ್ ಕಟ್ ಆಯ್ತು ಇವತ್ತು. ಸಾರಿ ಮಾತಾಜಿ, ಆಗ್ಲಿಲ್ಲ. ಓದ್ತೇನೆ ಮಾತಾಜಿ. ಎಲ್ಲಿಂದ ಹೇಳಿ? ಯಾವ ಪೇಜ್ ಹೇಳಿ? ಪೇಜ್ ನಂಬರ್ 10. ನಿಮ್ಮಿಂದ ಇಂಗ್ಲೆಂಡ್. ಓದ್ತೇನೆ 5, 6, 7. ಇವತ್ತು ಕೇಳಿಸ್ತದ? ಕೇಳಿಸ್ತದೆ. ನಿಮ್ಮಿಂದ ಇಂಗ್ಲೆಂಡಿನ ಪ್ರವಾಸಿ ತಂಡದ ಆಶ್ಚರ್ಯಕರ ಸುದ್ದಿಯನ್ನು ತಿಳಿದು ನನಗೆ ತುಂಬಾ ಸಂತೋಷವಾಗಿದೆ. ಆ ಸ್ಥಳದ ಜನ ಕೃಷ್ಣ ಪ್ರಜ್ಞಾ ಚಳವಳಿಯ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿ ತೋರುತ್ತಿದ್ದಾರೆ ಎಂದು ನಾನು ಭಾವಿಸಿದ್ದೇನೆ. ತಮ್ಮ ಮನೆಗಳಿಗೆ ಬರಲು ಅವರು ನಿಮ್ಮನ್ನು ಆಹ್ವಾನಿಸುತ್ತಿದ್ದಾರೆ, ಪುಸ್ತಕಗಳನ್ನು ಕೊಳ್ಳುತ್ತಿದ್ದಾರೆ, ಕೆಲವರು ಭಕ್ತರೂ ಆಗುತ್ತಿದ್ದಾರೆ. ಈ ಎಲ್ಲ ಅಂಶಗಳು ತುಂಬಾ ಉತ್ಸಾಹದಾಯಕ ಅಂಶಗಳಾಗಿ ನನಗೆ ಕಾಣುತ್ತಿವೆ. ನೀವು ಮಾಡಬೇಕಾದದ್ದು ಇಷ್ಟೇ, ಸುಮ್ಮನೆ ಈ ಮಾರ್ಗದಲ್ಲಿ ಮುಂದುವರಿಯಿರಿ. ಇಂಗ್ಲೆಂಡ್, ಸ್ಕಾಟ್ಲೆಂಡ್, ಐರ್ಲೆಂಡ್, ಯಾವುದೇ ದೇಶವಿರಲಿ, ಹಳ್ಳಿ ಪಟ್ಟಣ ಯಾವುದು ಸಿಕ್ಕರೂ ಭೇಟಿ ಕೊಡಿ. ಸ್ವಲ್ಪ ಕಾಲ ಅಲ್ಲಿ ನಿಂತು ಪುಸ್ತಕಗಳನ್ನು ಹಂಚಿರಿ, ಸಂಕೀರ್ತನ ಮೆರವಣಿಗೆಗಳನ್ನು ನಡೆಸಿ, ಅವರ ಪ್ರಶ್ನೆಗಳಿಗೆ ಉತ್ತರಿಸಿ, ಉಚಿತವಾಗಿ ಅವರಿಗೆ ಕರಪತ್ರಗಳನ್ನು, ಸಣ್ಣ ಪುಟ್ಟ ಮಾಹಿತಿ ಪತ್ರಗಳನ್ನು ನೀಡಿ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಪ್ರಸಾದವನ್ನು ಹಂಚಿ. ಯಾರಲ್ಲಾದ್ರೂ ನಿಜವಾದ ಉತ್ಸಾಹ ಕಂಡು ಬಂದ್ರೆ ಅಲ್ಲಿನ ನಾಗರಿಕರನ್ನು ಕೋರಿ ಅವರ ಶಾಲೆಗಳಲ್ಲೋ, ಮನೆಗಳಲ್ಲೋ, ಸಭಾಂಗಣಗಳಲ್ಲೋ ಪ್ರವಚನ ಕಾರ್ಯಕ್ರಮಗಳು ಏರ್ಪಾಡಾಗುವಂತೆ ನೋಡಿಕೊಳ್ಳಿ. ಹೀಗೆ ಸ್ಥಳ ಮತ್ತು ಅನುಕೂಲಕರ ವಾತಾವರಣದ ಬಗ್ಗೆ ನಿಶ್ಚಿಂತೆಯಿಂದಿದ್ದು ನಿಮ್ಮ ಯೋಜನೆಗಾಗಿ ಕೃಷ್ಣನ ದಯೆಯನ್ನು ಮಾತ್ರ ಅವಲಂಬಿಸಿ ಮುಂದುವರಿಯಿರಿ. ಎಲ್ಲೆಲ್ಲಿ ಆಸಕ್ತಿ ಇದೆಯೋ ಅಲ್ಲೆಲ್ಲ ಕೃಷ್ಣನ ಸಂದೇಶವನ್ನು ಸಾರುತ್ತಾ ಆತನ ಬಗೆಗಿನ ಪುಸ್ತಕಗಳನ್ನು ಮಾರುತ್ತಾ ಹೋಗಿ. ಒಂದು ವೇಳೆ ಉತ್ಸಾಹಕರ ವಾತಾವರಣ ಇಲ್ಲದಿದ್ದರೆ ಅಥವಾ ಜನರು ಸ್ನೇಹಪರರಾಗಿಲ್ಲದಿದ್ದರೆ ಅಂತಹ ಕಡೆ ಕಾಲವನ್ನು ವ್ಯರ್ಥ ಮಾಡಬೇಡಿ. ಹೋಗಬೇಕಾದ ಸ್ಥಳಗಳು ಇನ್ನೂ ಬೇಕಾದಷ್ಟಿವೆ. ಸಾಕ ಮಾತಾಜಿ? ಓದಿ ಮಾತಾಜಿ. ಶ್ರೀಲ ಪ್ರಭುಪಾದರು ಹೊಸ ಹೊಸ ಕೇಂದ್ರಗಳನ್ನು ಪ್ರಾರಂಭಿಸುವುದು ಅಷ್ಟೊಂದು ಮುಖ್ಯವಲ್ಲ ಎಂದು ಹೇಳತೊಡಗಿದರು. ಪ್ರವಾಸಿ ತಂಡಗಳು ಇಡೀ ದೇಶದಲ್ಲೆಲ್ಲ ಸಂಚರಿಸತೊಡಗಿದ್ದೇ ಅದಕ್ಕೆ ಕಾರಣ. ವ್ಯಾನ್ ಕೋವರ್ನ ದೇವಾಲಯದ ಅಧ್ಯಕ್ಷರು ಪ್ರವಾಸ ಯೋಜನೆಗಾಗಿ ಒಂದು ಬಸ್ಸನ್ನು ಕೊಂಡದ್ದು ಕೇಳಿದಾಗ ಪ್ರಭುಪಾದರು ಹೀಗೆ ಬರೆಯುತ್ತಾರೆ: ಮಾಯೆಯೊಂದಿಗಿನ ಹೋರಾಡಲು ನಾವು ಸಮರ್ಥರಾದ ಗೆರಿಲ್ಲಾ ಪಡೆಯಂತೆ ಸಜ್ಜಾಗುತ್ತಿದ್ದೇವೆ ಎಂದು ನನಗೆ ಅನಿಸುತ್ತಿದೆ. ಬಸ್ಸುಗಳಲ್ಲಿ ಪ್ರಯಾಣ ಮಾಡುತ್ತಾ ಪ್ರವಾಸಿ ಸಂಕೀರ್ತನ ಕಾರ್ಯಕ್ರಮವನ್ನು ನಡೆಸುವುದು ಮಾಯೆಯನ್ನು ಹೊಡೆದೋಡಿಸಿ ಕೃಷ್ಣ ಪ್ರಜ್ಞೆಯನ್ನು ಜಗತ್ತಿನಲ್ಲೆಲ್ಲ ಹರಡಲು ಅತ್ಯುತ್ತಮ ವಿಧಾನ. ಹರೇ ಕೃಷ್ಣ ಮಾತಾಜಿ. ಬೇರೆಯವ್ರಿಗೆ ಕೊಡಿ. ಹೇ ಮಂಜುಳಾ ಮಾತಾಜಿ, ಓದಿ. ಹರೇ ಕೃಷ್ಣ. ಅವ್ರ ರೆಡಿ ಇಲ್ಲದಿದ್ರೆ ಗಾಯತ್ರಿ ಆರ್ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಓದಿ. ಹರೇ ಕೃಷ್ಣ ಮಾತಾಜಿ.
ಓದ್ತೀರಾ? ರತ್ನ ಮಾತಾಜಿ ಫಸ್ಟ್ ಓದ್ಲಿ, ಆಮೇಲೆ ಗಾಯತ್ರಿ ಮಹಾರ್ ಮಾತಾಜಿ ಓದ್ಲಿ. ರತ್ನ ಮಾತಾಜಿ. ಮಾತಾಜಿ ಅವ್ರು ಓದ್ಲಿ ಮಾತಾಜಿ, ನಾನು ಓದ್ತೀನಿ ನೆಕ್ಸ್ಟ್. ಓಕೆ, ನೆಕ್ಸ್ಟ್ ನೀವು ಓದಿ. ಓಕೆ, ಓದಿ ಮಾತಾಜಿ. ಹ್ಞೂ ಮಾತಾಜಿ. ಎಲ್ಲಿಂದ ಮಾತಾಜಿ? ದೇವಾಲಯದ ಅಧ್ಯಕ್ಷರುಗಳು. ದೊಡ್ಡದೇ ಆಗ್ತಾ ಇಲ್ಲ. ಕೆಳಗಿನ ಪ್ಯಾರ. ಬಂತು. ದೇವಾಲಯದ ಅಧ್ಯಕ್ಷರುಗಳು ಮತ್ತು ಪ್ರಾಂತೀಯ ಮುಖ್ಯಸ್ಥರುಗಳು ಕೂಡ ಪ್ರವಾಸಿ ಸಂಕೀರ್ತನಾ ತಂಡಗಳೊಂದಿಗೆ ಪ್ರವಾಸ ಮಾಡುತ್ತಿದ್ದಾರೆಂಬುದನ್ನು ತಿಳಿದು ಪ್ರಭುಪಾದರಿಗೆ ತುಂಬಾ ಸಂತೋಷವಾಗಿತ್ತು. ವೇದಗಳ ಪ್ರಕಾರ ದಳಪತಿಯಾದವನು ಮುಂಚೂಣಿಯಲ್ಲಿದ್ದು ಹೋರಾಟ ಮಾಡಬೇಕೇ ವಿನ ಹಿಂದುಳಿದು ನೆರಳನ್ನು ಅನುಭವಿಸುವುದಲ್ಲ. ಈಗಾಗಲೇ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಅದರಲ್ಲಿಯೇ ಪೂರ್ತಿಯಾಗಿ ತೊಡಗಿಕೊಂಡಿರುವ ತಮ್ಮ ಕೆಲವು ಪ್ರಧಾನ ಶಿಷ್ಯರಿಗೆ ಪ್ರಭುಪಾದರು ಪ್ರವಾಸ ಮಾಡುತ್ತಾ ಬೋಧನೆ ಮಾಡುತ್ತಾ ತಾವು ಹೋದ ಕಡೆಯೆಲ್ಲ ಸಾಹಿತ್ಯ ವಿತರಣೆ ಮಾಡಬೇಕೆಂದು ಸಲಹೆ ನೀಡಿದರು. ಇಸ್ಕಾನ್ ಸಂಸ್ಥೆ ಇರುವುದು ನಾನು ಸದಾ ಪ್ರವಾಸ ಮಾಡುತ್ತಿರುವುದರಿಂದ ಈ ಇಡೀ ವಯಸ್ಸಿನಲ್ಲೂ ನಾನು ಒಂದು ಕಡೆ ಕೂತುಕೊಂಡಿಲ್ಲ. ನನ್ನ ಉದಾಹರಣೆಯನ್ನು ನೀವು ಅನುಸರಿಸಿ ಜಗತ್ತಿನಾದ್ಯಂತ ಬೋಧನಾ ಕಾರ್ಯಕ್ರಮ ನಡೆಸಿ. ಇದೇ ಚೈತನ್ಯ ಮಹಾಪ್ರಭುವಿನ ವಿಚಾರ. ಕ್ಯಾಲಿಫೋರ್ನಿಯಾದ ಒಬ್ಬ ಶಿಷ್ಯ ಶ್ರೀಲ ಪ್ರಭುಪಾದರಿಗೆ ಪತ್ರ ಬರೆಯುತ್ತಾ ತನಗೆ ವಿವಾಹ ಜೀವನವನ್ನು ತ್ಯಜಿಸಿ ಸಂಕೀರ್ತನ ಪ್ರವಾಸ ನಡೆಸಲು ಅನುಮತಿ ನೀಡಬೇಕೆಂದು ಕೇಳಿಕೊಂಡನು. ವೈವಾಹಿಕ ಜೀವನವನ್ನು ತ್ಯಜಿಸುವುದು ಅಗತ್ಯವಿಲ್ಲವೆಂದು ಪ್ರಭುಪಾದರು ಆತನಿಗೆ ಉತ್ತರಿಸಿದರು. ಕೃಷ್ಣನ ಸೇವೆಯಲ್ಲಿ ಪೂರ್ಣವಾಗಿ ಮಗ್ನನಾದವನಿಗೆ ತಾನು ಸನ್ಯಾಸಿಯೋ ಗೃಹಸ್ಥನೆ ಎಂಬುದು ಮುಖ್ಯವೇ ಆಗುವುದಿಲ್ಲ ಎಂಬುದಾಗಿ ಚೈತನ್ಯ ಮಹಾಪ್ರಭುಗಳು ಬೋಧಿಸಿದ್ದಾರೆ. ಗೃಹಸ್ಥನು ಕೆಲವೊಮ್ಮೆ ಪತ್ನಿ ಸಮೇತನಾಗಿಯೋ ಅಥವಾ ಒಬ್ಬಂಟಿಗನಾಗಿಯೋ ಪ್ರವಾಸ ಮಾಡಿ ಪುಸ್ತಕಗಳನ್ನು ವಿತರಣೆ ಮಾಡುವುದು ಸಾಧ್ಯ. 1972 ಕೊನೆಯ ವೇಳೆಗೆ ಕರಂದರರ ಸಹಾಯಕನಾದ ರಾಮೇಶ್ವರ ಸಂಪಾದಿಸುತ್ತಿದ್ದ BBT ವಾರ್ತಾಪತ್ರದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಪುಸ್ತಕ ವಿತರಣೆಯ ಬಗ್ಗೆ ವರದಿಯೊಂದು ಪ್ರಕಟವಾಯಿತು. ಪುಸ್ತಕ ವಿತರಣಾ ಕಾರ್ಯಕ್ರಮದ ಯಶಸ್ಸು ಅತ್ಯುನ್ನತಿಯನ್ನು ಸಾಧಿಸಿದೆ. 25ಕ್ಕೂ ಹೆಚ್ಚು ಪ್ರವಾಸಿ ಸಂಕೀರ್ತನ ತಂಡಗಳು ಹಳ್ಳಿಗಾಡುಗಳಲ್ಲಿ ಸಂಚರಿಸಿ ಸಾವಿರಾರು ಜನ ಬದ್ಧಾತ್ಮರ ಮೇಲೆ ಪ್ರಭಾವ ಬೀರಿದೆ. ಸೆಪ್ಟೆಂಬರ್ ಮಧ್ಯದಿಂದ ಈವರೆಗೆ ನಾವು 15,000ಕ್ಕೂ ಹೆಚ್ಚು ಕೃಷ್ಣ ತ್ರಿಪುಟಿ ಸಂಪುಟಗಳನ್ನು ವಿತರಣೆ ಮಾಡಿದ್ದೇವೆ. ಆಗಸ್ಟ್ ಮಧ್ಯದಿಂದ ಈಚೆಗೆ 9,000ಕ್ಕೂ ಮಿಕ್ಕು ಭಗವದ್ಗೀತೆ ಸಾಮಾನ್ಯ ಪ್ರಗತಿಗಳನ್ನು 950ಕ್ಕೂ ಮಿಕ್ಕು ಗಟ್ಟಿರಟ್ಟಿನ ಭಗವದ್ಗೀತೆಯ ಪ್ರತಿಗಳನ್ನು ವಿತರಿಸಿದ್ದೇವೆ. ಮ್ಯಾಕ್ಮಿಲನ್ ಪ್ರಗತಿಗಳು ಕೂಡ ಸಂಪೂರ್ಣವಾಗಿ ಬಿಕಾರಿಯಾಗಿ ಹೋಗಿವೆ. 20,000 ಬಿಕರಿಯಾಗಿ ಹೋಗಿವೆ. 20,000 ಗೀತೆಯ ಕೃತಿಗಳು ಕ್ರಿಸ್ಮಸ್ ಒಡೆತದಿಂದಾಗಿ ಹೆಚ್ಚು ಪ್ರಮಾಣದಲ್ಲಿ ಅದು ಗೀತೆಯ ಪುನರ್ಮುದ್ರಣದಲ್ಲಿ ತೊಡಗಿದೆ. ಪುಸ್ತಕ ವಿತರಣೆಯಲ್ಲಿ ಒತ್ತಡದಿಂದ ಹೆಚ್ಚು ಪ್ರಮಾಣದಲ್ಲಿ ಅದು ಗೀತೆಯ ಪುನರ್ಮುದ್ರಣ ತೊಡಗಿದೆ. ಸ್ಪೆಕ್ಸ್ ಹಾಕೊಂಡಿಲ್ಲ, ಅದಕ್ಕೆ. ಒತ್ತಡದಿಂದಾಗಿ ಹೆಚ್ಚು ಪ್ರಮಾಣದಲ್ಲಿ ಅದು ಗೀತೆಯ ಪುನರ್ಮುದ್ರಣದಲ್ಲಿ ತೊಡಗಿದೆ. ಪುಸ್ತಕ ವಿತರಣೆಯಲ್ಲಿ ಇನ್ನೊಂದು ತಿರುವು ಕಂಡುಬಂದದ್ದು 1972 ಕೊನೆಯಲ್ಲಿ. ಕಳೆದ ವರ್ಷ ಶಿಷ್ಯರು ಕ್ರಿಸ್ಮಸ್ ಸುಗ್ಗಿಯ ಅನುಕೂಲವನ್ನು ಬಳಸಿಕೊಂಡು ಕೃಷ್ಣ ಪುಸ್ತಕಗಳನ್ನು ಮನೆ ಮನೆಗೆ ಹೋಗಿ ಮಾರಿದ್ದರು. ಆದರೆ ಕ್ರಿಸ್ಮಸ್ ಸುಗ್ಗಿಯು ಪುಸ್ತಕ ವಿತರಣೆಗೆ ಎಷ್ಟು ಅನುಕೂಲಕರ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಓದ್ತೀರಾ ಮಾತಾಜಿ? ಓದಿ. ರಾಮೇಶ್ವರ 1972 ಡಿಸೆಂಬರ್ 22ರಂದು ಲಾಸ್ ಏಂಜಲೀಸ್ನಲ್ಲಿ ನಾವು ಕ್ರಿಸ್ಮಸ್ ಪ್ಯಾರಥಾನ್ ಅನ್ನು ಆಕಸ್ಮಿಕವಾಗಿ ಪತ್ತೆ ಮಾಡಿದೆವು. ಅಂಗಡಿಗಳಿಗೆ ಈ ಕಾಲದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಜನರು ಹೋಗುತ್ತಾರೆ ಎಂಬುದನ್ನು ನಾವು ಗುರುತಿಸಿದೆವು. ಕೆಲವು ವೇಳೆ ಮಧ್ಯರಾತ್ರಿಯವರೆಗೂ ಅಂಗಡಿಗಳು ತೆರೆದಿದ್ದವು. ನಾನು ಬರ್ತ್ ಬ್ಯಾಂಕ್ ಜೂಡಿ ಅಂಗಡಿಯ ಮುಂಭಾಗದಲ್ಲಿ ನಿಂತಿದ್ದೇನು. ಬಹುಮಾನಗಳಿಗೆ ಸಂಬಂಧಿಸಿದ ಲಾಸ್ ಏಂಜಲೀಸ್ನಲ್ಲಿ ತೀವ್ರ ಸ್ಪರ್ಧೆಗಳನ್ನು ನಾವು ಎದುರಿಸಿದ್ದೆವು. ಇಡೀ ದಿನ ಹುಚ್ಚು ಹಿಡಿದವನಂತೆ ಪುಸ್ತಕ ವಿತರಣೆ ಮಾಡಿ ನಾನು ಸಂಗ್ರಹಿಸಿದ್ದು $350 ಹಣ. 650 ವಾರ್ತಾಪತ್ರಿಕೆಗಳನ್ನು ನಾನು ಹಂಚಿದೆನು. ಆಗ ಸಮಯ ರಾತ್ರಿ 10 ಗಂಟೆ. ಇಸ್ಕಾನ್ಗೆ ಸಂಬಂಧಿಸಿದಂತೆ ಇದೊಂದು ವಿಶ್ವ ದಾಖಲೆ ಎಂಬುದರ ಬಗ್ಗೆ ನನಗೆ ಅನುಮಾನವಿರಲಿಲ್ಲ.
ಈ ದಿನ ಬೇರೆ ಯಾರೂ ಇಷ್ಟ ಸಂಖ್ಯೆಯಲ್ಲಿ ವಿತರಣೆ ಮಾಡಲಾರರು ಎಂಬುದು ನನ್ನ ವಿಚಾರವಾಗಿತ್ತು. 12 ಗಂಟೆಯವರೆಗೆ ಅಂಗಡಿ ತೆರೆದಿರುವುದಾದರೂ ಗ್ರಂಥ ವ್ಯಾಪಾರಕ್ಕೆ ಇದ್ದ ಒತ್ತಡ ನಿಧಾನವಾಗಿ ಕಡಿಮೆಯಾಗತೊಡಗಿತ್ತು. ಈಗ ನಾನು ಹಿಂದಿರುಗಬೇಕು. ಪ್ರಾಯಶಃ ಎಲ್ಲವೂ ವಾಪಸ್ ಆಗಿರುತ್ತಾರೆ. 8 ಗಂಟೆ ಆದ ಮೇಲೆ ಸಾಮಾನ್ಯವಾಗಿ ಯಾರೂ ಹೊರಗುಳಿಗಿರುವುದಿಲ್ಲ. ಅವರೆಲ್ಲ ನನ್ನನ್ನು ಕಾಯುತ್ತಿರಬಹುದು. ನನಗಾಗಿ ಅವರು ಇನ್ನೂ ಕಾಯುತ್ತಿರುವಂತೆ ಮಾಡುವುದು ಸರಿಯಲ್ಲ. ಹೀಗೆ ನಾನು ಹಿಂದಿರುಗಲು ತರ್ಕಗಳನ್ನು ಒಡ್ಡುತ್ತಿತ್ತು. 11 ಗಂಟೆ ಸುಮಾರಿಗೆ ಅಂಗಡಿಯಲ್ಲಿ ಸಂಪೂರ್ಣ ಶಬ್ದ ಕವಿದಿತ್ತು. ನಾನು ಕಾರಿನಲ್ಲಿ ಕುಳಿತು ಹಿಂದಕ್ಕೆ ಹೊರಟೆ. ದಾರಿಯಲ್ಲಿ ಇನ್ನೊಂದು ಜೋಡಿ ಅಂಗಡಿಯನ್ನು ನೋಡಿದ್ದೆ. ಅಲ್ಲಿ ನಿಲ್ಲುವುದೇ ಬೇಡವೇ ಎಂದು ನಾನು ಗೊಂದಲವಾಯಿತು. ಅಂಗಡಿಯಲ್ಲಿ ಇನ್ನೂ ಜನಗಳು ತುಂಬಿದ್ದರು. ಮಧ್ಯರಾತ್ರಿಯವರೆಗೂ ವ್ಯಾಪಾರ ಮುಂದುವರಿಯುತ್ತಿತ್ತು. ಆದ್ರೆ ನಾನು ಈಗ ಇಲ್ಲಿ ನಿಲ್ಲುವುದು ಬೇಡ. ಬೇರೆ ಭಕ್ತರು ನನಗಾಗಿ ಕಾಯುತ್ತಿರುತ್ತಾರೆ. ನಾನು ಎಷ್ಟು ಪುಸ್ತಕಗಳನ್ನು ಮಾಡಿದ್ದೇನೆ ಎಂದು ತಿಳಿಯಲು ಕುತೂಹಲದಿಂದಿರುತ್ತಾರೆ ಎಂದು ಯೋಚಿಸಿ ಮುಂದೆ ಹೊರಟೆ. 12 ಗಂಟೆಗೆ 10 ನಿಮಿಷ ಬಿಡುವಾಗ ದೇವಾಲಯದ ಬಳಿ ಬಂದೆ. ಬಂದವನ್ನೇ ಸಂಕೀರ್ತನಾ ಕೋಣೆಗೆ ನುಗ್ಗಿದೆ. ಆದ್ರೆ ಅಲ್ಲಿ ಇದ್ದುದು ಕಾರ್ಯದರ್ಶಿ ಮಧುಕಾಂತ್ ಒಬ್ಬರೇ. ನಾನು ಮಧುಕಾಂತರನ್ನು ಕೇಳಿದೆ, ಏನು ಆಗಲೇ ಮಲಗಿರುವುದಕ್ಕೆ ಹೋಗಿಬಿಟ್ಟರೆ? ಮಧುಕಾಂತ್ ಹೇಳಿದರು, ಇಲ್ಲ ಇನ್ನು ಯಾರು ಬಂದೇ ಇಲ್ಲ. ಹಿಂದಿರುಗುವುದರಲ್ಲಿ ನಾನೇ ಮೊದಲಿನಾಗಿದ್ದೇನೆ. ಇದು ನನ್ನ ಮೊದಲ ಕ್ರಿಸ್ಮಸ್ ಮ್ಯಾರಥಾನ್ ನಲ್ಲಿ ನನ್ನ ಅನುಭವ. ಏಕೆಂದ್ರೆ ಅವತ್ತು ಯಾವುದೂ ಮೊದಲೇ ನಿರ್ಧಾರವಾಗಿರಲಿಲ್ಲ. ರಾತ್ರಿ ಬಹಳ ಹೊತ್ತು ವ್ಯಾಪಾರ ನಡೆಸಬಹುದೆಂದು ಯಾರಿಗೂ ಹೇಳಲಾಗಿರಲಿಲ್ಲ. ನಮಗೆ ತೋರಿದಂತೆ ನಾವು ಮಾಡಿದೆವು. ಕೊನೆಗೆ ಸುಮಾರು ಮುಂಜಾನೆ 1:30ಕ್ಕೆ ಎಲ್ಲಾ ಭಕ್ತರು ಹಿಂದಿರುಗಿದರು. ನಾವೆಲ್ಲ ಸಂಕೀರ್ತನಾ ಪಟದ ಸುತ್ತಲೂ ಕುಳಿತುಕೊಂಡಿದ್ದೆವು. ನಿದ್ರೆ ಯಾರಿಗೂ ಬೇಡವಾಗಿತ್ತು. ಮಾರನೇ ದಿನದ ವಿತರಣಾ ಕಾರ್ಯಕ್ರಮಕ್ಕೆ ಹೊರಡಲು ನಾವೆಲ್ಲ ಕಾತುರರಾಗಿದ್ದೆವು. ನಮ್ಮೆಲ್ಲರ ಯೋಜನೆ ಒಂದೇ, ಅಪಾರ ಸಂಖ್ಯೆಯ ಬದ್ಧಾತ್ಮರಿಗೆ ಪುಸ್ತಕಗಳನ್ನು ಹಂಚಲು ಇವತ್ತು ಎಲ್ಲಿಗೆ ಹೋಗುವುದು? ನಮ್ಮ ಮಾತು ಮತ್ತು ಅಬ್ಬರದ ನನಗೆ ಹುಡುಗರ ಗೋಷ್ಠಿಯನ್ನು ನೆನಪಿಸುವಂತಿತ್ತು. ಪಕ್ಕದ ತಮ್ಮ ಕಚೇರಿಯ ಕೋಣೆಯಲ್ಲಿ ನಿದ್ದೆ ಮಾಡುತ್ತಿದ್ದ ಕರಂದರನಿಗೆ ನಮ್ಮ ಗಲಾಟೆಯಿಂದ ಎಚ್ಚರವಾಗಿರಬೇಕು. ತಮ್ಮ ನಿದ್ದೆ ಕಣ್ಣುಗಳನ್ನು ಒರೆಸುತ್ತಾ ತೂರಾಡುತ್ತಾ ಅವರು ಒಳಗೆ ಬಂದರು. ನಮ್ಮನ್ನು ನೋಡಿ ಕೋಣೆಯಲ್ಲಿ ಏನು ನಡೆಯುತ್ತಿದೆ ಎಂಬುದು ಅವರಿಗೆ ತಿಳಿದಾಗ ಅವರು ನನಗೆ ಉಕ್ಕಿ ಬಂತು. ನಾಳಿನ ಕಾರ್ಯಕ್ರಮಕ್ಕೆ ಸಿದ್ಧವಾಗಿರುವುದಕ್ಕಾಗಿ ಈಗ ಸ್ವಲ್ಪ ಮಲಗಿ ಎಂದು ಎಲ್ಲರನ್ನು ಕಳುಹಿಸಿದರು. ಡಿಸೆಂಬರ್ 22, 23, 24 3 ದಿನಗಳ ಮ್ಯಾರಥಾನ್ ಅನ್ನು ಹೀಗೆ ನಾವು ಆಚರಿಸಿದೆವು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೋಹಿಣಿ ಎಸ್ ಭಟ್ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮ್ಮ ಚಳವಳಿಯ ಇತಿಹಾಸದಲ್ಲೇ ಹಿಂದೆ ಯಾರೂ ಇಷ್ಟು ಸಂಖ್ಯೆಯಲ್ಲಿ ಪುಸ್ತಕಗಳನ್ನು ವಿತರಣೆ ಮಾಡಿರಲಿಲ್ಲ. ದಿನಕ್ಕೆ 25ರಿಂದ 40 ಪುಸ್ತಕಗಳನ್ನು ವಿತರಣೆ ಮಾಡಿದರೆ ಅದೇ ದೊಡ್ಡ ಸಾಧನೆ ಆಗುತ್ತಿತ್ತು. ಆದರೆ ಈ 3 ದಿನಗಳ ಕಾಲಾವಧಿಯಲ್ಲಿ ನಾವು 5,000ದಿಂದ 6,000 ಗ್ರಂಥಗಳವರೆಗೆ ವಿತರಣೆ ಮಾಡಿದ್ದೆವು. ಒಂದು ದೇವಾಲಯವಂತೂ 3 ದಿನದಲ್ಲಿ 18,000 ಪುಸ್ತಕಗಳನ್ನು ವಿತರಣೆ ಮಾಡಿ ಹೊಸ ವಿಕ್ರಮವನ್ನು ಸಾಧಿಸಿತ್ತು. ಈ ಸಮಯದಲ್ಲಿ ಶ್ರೀಲ ಪ್ರಭುಪಾದರು ಮುಂಬೈಯಲ್ಲಿದ್ದರು. ಜುಹು ಪ್ರದೇಶದಲ್ಲಿ ಸ್ವಲ್ಪ ಭೂಮಿಯನ್ನು ಪಡೆಯುವ ಅವರ ಯತ್ನ ತೊಡಕಿನಲ್ಲಿ ಸಿಕ್ಕಿಕೊಂಡಿತ್ತು. ಭೂಮಾಲಿಕ ಭೂಮಿಯನ್ನು ಮಾರಲು ತೊಡಗಿದ್ದನು. ಅಲ್ಲಿದ್ದ ಭಕ್ತರನ್ನು ಉಚ್ಚಾಟಿಸಲು ಯತ್ನಿಸುತ್ತಿದ್ದನು. ಶ್ರೀಲ ಪ್ರಭುಪಾದರು ರಾಧಾಕೃಷ್ಣರ ಮೂರ್ತಿಗಳನ್ನು ಮೊದಲೇ ಅಲ್ಲಿ ಸ್ಥಾಪಿಸಿದ್ದರೂ ಭೂಮಾಲಿಕನ ಯತ್ನ ನಡೆದೇ ಇತ್ತು. ಈ ವಿಷಯ ಶ್ರೀಲ ಪ್ರಭುಪಾದರನ್ನು ಯೋಚನೆ ಗುರಿ ಮಾಡಿತ್ತು. ಇಷ್ಟಾಗಿ ಅವರ ನಿತ್ಯ ಕರ್ಮಗಳು ಮಾತ್ರ ಯಥಾ ಪ್ರಕಾರ ನಡೆದೇ ಇದ್ದವು. ಪ್ರಾತಃ ಸಂಚಾರ, ಸಂಜೆಯ ಭಕ್ತಿ ರಸಾಮೃತ ಸಿಂಧು ಬಗೆಯ ಪ್ರವಚನ, ವಿಶ್ವದ ಬೇರೆ ಬೇರೆ ಇಸ್ಕಾನ್ ಕೇಂದ್ರಗಳೊಂದಿಗೆ ಪತ್ರ ವ್ಯವಹಾರ, ಜನವರಿಯಲ್ಲಿ ನಡೆಯಬೇಕಾದ ಮುಂಬೈ ಮಂಟಪೋತ್ಸವಕ್ಕೆ ಸಿದ್ಧತೆ ಯಾವುದೂ ನಿಂತಿರಲಿಲ್ಲ. ಅಮೆರಿಕದ ಸಂಸ್ಥಾನದ ಲಾಸ್ ಏಂಜಲ್ಸ್ ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಮಾಡ್ಬೇಕು, ಸ್ವಲ್ಪ ಮೇಲೆ ಮಾಡ್ಬೇಕು. ಅಮೆರಿಕದ ಸಂಸ್ಥಾನ ಲಾಸ್ ಏಂಜಲ್ಸ್ ಮುಂತಾದ ಕಡೆ ನಡೆದ ಪುಸ್ತಕ ವಿತರಣೆ ವಾರ್ತೆಯನ್ನು ಕೇಳಿ ಪ್ರಭುಪಾದರಿಗಂತೂ ತುಂಬಾ ಸಂತೋಷವಾಯಿತು, ಆಶ್ಚರ್ಯವೂ ಆಯಿತು. ಅವರಿಗೆ ಜಗತ್ತಿನಾದ್ಯಂತ ನಡೆಸಬೇಕಾದ ಅನೇಕ ಕಾರ್ಯಭಾರಗಳಿದ್ದರೂ ಕೂಡ ಅವುಗಳನ್ನು ಬದಿಗಿಟ್ಟು
ಅಮೆರಿಕದಲ್ಲಿ ನಡೆದ ಪುಸ್ತಕ ವಿತರಣೆ ಅದ್ಭುತ ವಿಜಯದ ಬಗ್ಗೆ ಸಂತೋಷಪಟ್ಟರು. ತಕ್ಷಣವೇ ಅವರು ತಮ್ಮ ಆತ್ಮ ಕಾರ್ಯದರ್ಶಿಯನ್ನು ಕರೆದು ಪತ್ರದ ಒಕ್ಕಣೆಯನ್ನು ತಾವೇ ಹೇಳಿ ಅವರಿಂದ ಬರೆಸಿದರು. ನನ್ನ ಪ್ರೀತಿ ರಾಮೇಶ್ವರ, ನೀವು ಬರೆದ ಡಿಸೆಂಬರ್ 27 1972ನೇ ಪತ್ರ ತಲುಪಿದೆ. 72ನೇಯ ಇಸವಿಯ ಡಿಸೆಂಬರ್ 20ರಿಂದ 24ವರೆಗಿನ 3 ದಿನಗಳ ಕಾಲಾವಧಿಯಲ್ಲಿ ನೀವು ವಿತರಿಸಿದ ಪುಸ್ತಕಗಳ ಸಂಖ್ಯೆಯನ್ನು ತಿಳಿದು ತುಂಬಾ ಸಂತೋಷವಾಗಿದೆ. ಒಂದು ದೇವಾಲಯದವರು ಕೇವಲ 3 ದಿನಗಳಲ್ಲಿ 17,000 ಪುಸ್ತಕಗಳನ್ನು ಮಾರಿದ್ದಾರೆಂಬುದು ನಂಬುವುದೇ ಕಷ್ಟ. ನಿಮ್ಮ ದೇಶದಲ್ಲಿ ಜನರು ತಡವಾಗಿಯಾದರೂ ಕೃಷ್ಣ ಪ್ರಜ್ಞಾ ಚಳವಳಿಯ ಬಗ್ಗೆ ತಕ್ಕ ಮಟ್ಟಿಗೆ ಆಸಕ್ತಿ ತೋರಿಸಲು ತೊಡಗಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ. ಇಲ್ಲವಾಗಿದ್ದರೆ ಅವರು ನಮ್ಮ ಗ್ರಂಥಗಳನ್ನು ಯಾಕೆ ಕೊಳ್ಳುತ್ತಿದ್ದರು? ಪ್ರಾಯಶಃ ಗ್ರಂಥಗಳನ್ನು ಮಾರುತ್ತಿದ್ದ ಭಕ್ತರಾದ ನಮ್ಮ ಹುಡುಗಿಯರನ್ನು ನೋಡಿ ಅವರ ಪ್ರಾಮಾಣಿಕತೆ, ಪುಸ್ತಕಗಳನ್ನು ಮಾರುವುದರಲ್ಲಿ ಅವರಿಗಿರುವ ಕಳಕಳಿ, ಕೃಷ್ಣ ಪ್ರಜ್ಞೆಯ ಸಂದೇಶವನ್ನು ಜನಕ್ಕೆ ತಲುಪಿಸಬೇಕೆಂಬ ಅವರ ಇವುಗಳನ್ನು ಕಂಡು ವಿಸ್ಮಯಗೊಂಡು ಅವರ ಕರ್ತವ್ಯ ಪ್ರಜ್ಞೆಯನ್ನು ಮೆಚ್ಚಿ ಪುಸ್ತಕಗಳನ್ನು ಕೊಂಡಿರಬೇಕು. ಜಗತ್ತಿನಲ್ಲೇ ಇದು ಅಪರೂಪದ ಸಂಗತಿ. ಆದ್ದರಿಂದ ಲಾಸ್ ಏಂಜಲ್ಸ್ ಮತ್ತು ಜಗತ್ತಿನ ಇತರ ಭಾಗದಲ್ಲಿ ನಮ್ಮ ಹುಡುಗಿಯರು ನಮ್ಮ ದಿವ್ಯ ಸಾಹಿತ್ಯ ಅಪೂರ್ವ ಗುಣಗಳನ್ನು ಅರ್ಥ ಮಾಡಿಕೊಂಡು ಮೆಚ್ಚಿಕೊಂಡು ತಾವಾಗಿ ಎಲ್ಲ ವಿಷಯ ಪರಿಸ್ಥಿತಿಯಲ್ಲಿ ಪುಸ್ತಕಗಳನ್ನು ಹಂಚಲು ತೊಡಗಿರುವುದು ನನಗಂತೂ ತುಂಬಾ ಸಂತೋಷ ಉಂಟು ಮಾಡಿದೆ. ಈ ಒಂದು ಕಾರ್ಯದಿಂದಲೇ ಅವರಿಗೆ ಭಗವದ್ಧಾಮ ನಿಶ್ಚಿತವಾಗಿದೆ ಅನ್ನಬಹುದು. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಹಲೋ, ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಇಷ್ಟೊಂದು ಅಲ್ಲಿಂದ ಅಲ್ವಾ ಮಾತಾಜಿ? ಹೌದೌದು. ಅಲ್ಲ, ಅದೇ ದಿನ ಪ್ರಭುಪಾದರು ಕರಂದರ್ ಅವರಿಗೆ ಒಂದು ಪತ್ರ. ಅದೇ ದಿನ ಪ್ರಭುಪಾದರು ಕರಂದರ ಅವರಿಗೂ ಒಂದು ಪತ್ರ ಬರೆಸಿದರು. ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಸಾಹಿತ್ಯವನ್ನು ವಿತರಿಸುವುದು ಸಾಧ್ಯವಾದೀತೆಂದು ನಾನು ಖಂಡಿತ ಊಹಿಸಿರಲಿಲ್ಲ. ಆದುದರಿಂದ ಇದು ಕೇವಲ ಕೃಷ್ಣನ ಆಶೀರ್ವಾದವೆಂದು ನಾನು ಭಾವಿಸುತ್ತೇನೆ. ನೀವು ಅವರ ಪರವಾಗಿ ಕೆಲಸ ಮಾಡುತ್ತಿದ್ದೀರಿ. ನನ್ನ ಯಶಸ್ಸಿನ ಗುಟ್ಟು ಇಷ್ಟೇ. ನಾನು ವೈಯಕ್ತಿಕವಾಗಿ ಏನೋ ಅದ್ಭುತವಾದುದನ್ನು ಮಾಡಿದ್ದೇನೆ ಎಂದಲ್ಲ, ಆದರೆ ಯಾರು ನನಗೆ ಸಹಾಯ ಮಾಡುತ್ತಿದ್ದಾರೋ ಅವರು ತುಂಬಾ ಪ್ರಾಮಾಣಿಕರಾಗಿದ್ದಾರೆ. ಕೆಲಸ ಮಾಡಿರುವವರು ಅವರು ಜಗತ್ತಿನಾದ್ಯಂತ ಬೇರೆಯವರು ಸೋತಿರುವಲ್ಲಿ ನಾವು ಜಯಗಳಿಸುತ್ತಿದ್ದರೆ ಅದಕ್ಕೆ ಕಾರಣ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವ ಶಿಷ್ಯವರ್ಗ. ಡಾಂಬಿಕತೆ ಮತ್ತು ಮೋಸಗಾರಿಕೆಯ ಈ ಕಾಲದಲ್ಲಿ ಒಂದು ಸ್ವಲ್ಪ ಪ್ರಾಮಾಣಿಕತೆ ಕೂಡ ತುಂಬಾ ಅಪರೂಪದ ವಿಷಯವಾಗಿದೆ. ಆದರೆ ನಾನು ಅದೃಷ್ಟವಂತ. ಕೃಷ್ಣನು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ನಿಮ್ಮಂತಹ ಹುಡುಗಿಯರನ್ನು ನನ್ನ ಬಳಿಗೆ ಕಳುಹಿಸಿದ್ದಾನೆ. ಎಲ್ಲರಿಗೂ ನನ್ನ ಅತ್ಯಂತ ಆದರದ ಮೆಚ್ಚುಗೆಯನ್ನು ತಿಳಿಸುವುದು. ಮಾತಾಜಿ ಮೇಲೆ ಮಾಡಿ ಮಾತಾಜಿ. ಕ್ರಿಸ್ಮಸ್ ಮ್ಯಾರಥಾನ್ ಕಾರ್ಯಕ್ರಮವನ್ನು ಮೆಚ್ಚಿ ಶ್ರೀಲ ಪ್ರಭುಪಾದರು ಬರೆದ ಪತ್ರಗಳು ಮತ್ತು ಪುಸ್ತಕ ವಿತರಣೆ ಮಾಡಿದ ಭಕ್ತರು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾರೆ ಎಂದು ಅವರು ನೀಡಿದ ಆಶ್ವಾಸನೆ ಗ್ರಂಥ ವಿತರಣಾ ಚಳುವಳಿಗೆ ಮತ್ತಷ್ಟು ಉರುಪನ್ನು ನೀಡಿತು. ಹೊಸ ವರ್ಷಕ್ಕೆ ಮಹಾವೇಗ ಮತ್ತು ಉತ್ಸಾಹದಿಂದ ಚಳುವಳಿಯನ್ನು ಕೊಂಡೊಯ್ಯುವುದಕ್ಕೆ ಹೊಸ ಮಾರ್ಗಗಳನ್ನು ಕಂಡುಹಿಡಿಯುವುದು ಮುಂದುವರಿಯಿತು. ಹಳೆಯ ದಾಖಲೆಗಳನ್ನು ಮುರಿಯುತ್ತಾ ಹೊಸ ಫೆಬ್ರವರಿಯಲ್ಲಿ ಬಂದವು. ಭವಿಷ್ಯದಲ್ಲಿ ಇನ್ನೂ ಎತ್ತರದ ಸಾಧನೆಯನ್ನು ಮಾಡಬೇಕೆಂದು ಭಕ್ತರು ಯೋಜನೆಗಳನ್ನು ಹಾಕಿಕೊಂಡರು. 1973 ಫೆಬ್ರವರಿಯ ವಾರ್ತಾಪತ್ರದಲ್ಲಿ ರಾಮೇಶ್ವರರು ಶ್ರೀಲ ಪ್ರಭುಪಾದರ ಪುಸ್ತಕವನ್ನು ಓದಿದ ಕಾಲೇಜ್ ವಿದ್ಯಾರ್ಥಿಯೊಬ್ಬನ ಪತ್ರವನ್ನು ಪ್ರಕಟಿಸಿದರು. ಪ್ರತಿ ತಿಂಗಳು ಇಸ್ಕಾನ್ನ ಪತ್ರಿಕಾ ಕಚೇರಿಗೆ ಅಂತಹ 100 ಪತ್ರಗಳು ಬರುತ್ತಿದ್ದವು. ಸ್ವಾಮಿ, ಕೆಲವು ವಾರಗಳ ಹಿಂದೆ ಕೃಷ್ಣ ಭಕ್ತರು ಡೆನ್ವರ್ ನಿಂದ ಇರಬೇಕು ಪುಸ್ತಕ ವಿತರಣೆಗಾಗಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬಂದಿದ್ದರು. ಅವರಲ್ಲಿ ಒಬ್ಬ ತರುಣ ನನ್ನ ಬಳಿಗೆ ಬಂದು ಪ್ರಭುಪಾದರ ಭಗವದ್ಗೀತೆಯ ಅನುವಾದವನ್ನು ತೋರಿಸಿದರು. ಪ್ರಾರಂಭದಲ್ಲಿ ನಾನು ಅನಿಶ್ಚಿತ ಮನಸ್ಸಿನವನೇ ಆಗಿದ್ದೆ. ಪರಿವಾರದ ತಮ್ಮ ಆವೃತ್ತಿಗಳನ್ನು ಮಾರಿ ಅನೇಕ ಜನರು ಶ್ರೀಮಂತರಾಗುತ್ತಿದ್ದುದು ನನಗೆ ಗೊತ್ತಿತ್ತು. ನನಗೆ ತೊಂದರೆ ಕೊಡಬೇಡಿ ಎಂದು ಆ ತರುಣನಿಗೆ ಹೇಳಿದೆ. ಆದರೆ ಆತ ತುಂಬಾ ಬಲವಂತ ಮಾಡಿದ್ದರಿಂದ ಕೊನೆಗೆ ಒಪ್ಪಿಕೊಳ್ಳಬೇಕಾಯಿತು. ನಾನು ಗೀತೆಯನ್ನು ಓದಲು ಪ್ರಾರಂಭಿಸಿದ್ದೇನೆ. ಇನ್ನೂ ಪೂರ್ತಿಯಾಗಿ ಓದಿಲ್ಲ. ಆದರೂ ಈ ಪುಸ್ತಕದ ಓದು ನನಗೆ ತುಂಬಾ ಲಾಭಪ್ರದವಾಗಿ ಕಾಣುತ್ತಿದೆ. ಕೇವಲ ತರ್ಕ ಮತ್ತು ಅನುಭವ ಪ್ರಾಮಾಣ್ಯದಿಂದ ರೂಪಿತವಾಗಿರುವ ನನ್ನ ಮನಸ್ಸಿಗೆ ಕೂಡ
ಈ ಗ್ರಂಥದ ಆಧ್ಯಾತ್ಮಿಕ ಅಂಶವು ರುಚಿಸತೊಡಗಿದೆ. ಇದನ್ನು ಬೇರೆಯವರೊಂದಿಗೆ ಚರ್ಚಿಸುತ್ತಿದ್ದೇನೆ. ಕೆಲವು ಭಾಗಗಳನ್ನಂತೂ ನನಗೆ ಮರೆಯುವುದಕ್ಕೇ ಆಗಿಲ್ಲ. ಈ ಕೃತಿಯು ನಿಜವಾಗಿಯೂ ನನ್ನ ಆಸಕ್ತಿಯನ್ನು ಕೆರಳಿಸಿದೆ. ನಿಜ ಹೇಳಬೇಕೆಂದರೆ ಕ್ರೈಸ್ತ ಧರ್ಮ, ಜೈನ್, ಬುದ್ಧಿಸಂ, ಯೋಗದ ಕೆಳ ಸ್ತರಗಳು ಮೊದಲಾದವುಗಳ ನನ್ನ ವಿಸ್ತಾರವಾದ ಅಭ್ಯಾಸವು ಮಾಡಲಾಗದ್ದನ್ನು ಭಗವದ್ಗೀತೆ ಮಾಡುತ್ತಿದೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಕೊನೆಗೂ ನಾನು ಪ್ರಾರಂಭವನ್ನು ಕಂಡುಹಿಡಿದೆ ಅನ್ನಿಸುತ್ತಿದೆ. ರಾಮೇಶ್ವರರ ಸಂಕೀರ್ತನದ ಜಯಘೋಷವನ್ನು ಮಾಡುತ್ತಲೇ ಹೋದರು. ನಮ್ಮ ಪುಸ್ತಕ ವಿತರಣೆಯ ಪರಿಣಾಮವನ್ನು ಯಾರೂ ಸರಿಯಾಗಿ ಗ್ರಹಿಸಲಾರರು. ಒಂದು ವೇಳೆ ಪ್ರತಿಯೊಂದು ತಿಂಗಳು ಎಷ್ಟು ಗ್ರಂಥಗಳನ್ನು ನಾವು ಮಾರುತ್ತಿದ್ದೇವೆಂಬುದನ್ನು ಲೆಕ್ಕ ಹಾಕಿದರೆ ಅತ್ಯುತ್ತಮ ಖರೀದಿಯ ಪಟ್ಟಿಯಲ್ಲಿ ದೇಶದಾದ್ಯಂತ ನಮ್ಮ ಪುಸ್ತಕದ ಹೆಸರೇ ಕಾಣುತ್ತವೆ. ಉದಾಹರಣೆಗೆ, ನಿಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿರುವಂತೆ ನಮ್ಮ ಹೊಸ ಗೀತ ಕೃತಿಯು ಈವರೆಗೆ ಪ್ರಕಟವಾದ ಉದಾಹರಣೆಗೆ ನಿಮ್ಮಲ್ಲಿ ಬಹಳ ಜನಕ್ಕೆ ದೇಶದಾದ್ಯಂತ ಈ ಪುಸ್ತಕದ ಹೆಸರೇ ಕಾಣುತ್ತೆ. ಉದಾಹರಣೆಗೆ, ನಿಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿರುವಂತೆ ನಮ್ಮ ಹೊಸ ಗೀತ ಕೃತಿ ಈವರೆಗೆ ಪ್ರಕಟವಾದ ಬೇರೆಲ್ಲ ಗೀತೆಯ ಆವೃತ್ತಿಗಳಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಖರ್ಚಾಗಿವೆ. ಮ್ಯಾಕ್ಮಿಲನ್ ಸಂಸ್ಥೆಯು ಸಾವಿರಾರು ಪ್ರತಿಗಳನ್ನು ಈಗಾಗಲೇ ಮಾರಿದೆ. ಹೋದ ಆಗಸ್ಟ್ನಲ್ಲಿ ಮುದ್ರಿತವಾದ ಈ ಕೃತಿಯ 27,000ಕ್ಕೂ ಮಿಕ್ಕ ಪ್ರತಿಗಳನ್ನು ನಾವೇ ಮಾರಿದ್ದೇವೆ. ಮೇಲೆ ಮಾಡಿ ಮಾತಾಜಿ. ಸಾಕು ಮಾತಾಜಿ, ಬೇರೆಯವರು ಓದ್ಲಿ. ಶಿವಶಂಕರ್ ಪ್ರಭುಜಿ ಓದ್ತೀರಾ? ಬೇಡ, ಇದೊಂದು ಓದಿ ಮಾತಾಜಿ, ನೀವೇ ಓದಿ. ಇದನ್ನು ಒಂದೆರಡು ಪ್ಯಾರ ಇರುತ್ತೆ, ಅದನ್ನು ಮುಗಿಸಬೇಕು. ಪುಸ್ತಕ ನಿಧಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣವು ಬರತೊಡಗಿದಾಗ ಶ್ರೀಲ ಪ್ರಭುಪಾದರು ತಮ್ಮ ವಿಶ್ವಸ್ತ ಸಮಿತಿಯ ಯೋಜನೆಯ ಮೂಲಕ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಪುಸ್ತಕಗಳನ್ನು ಮುದ್ರಿಸಿ ದಾಸ್ತಾನು ಗೃಹದಲ್ಲಿ ಅವುಗಳನ್ನು ಸಂಗ್ರಹಿಸಿಟ್ಟು ವಿತರಣೆಗೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಅವು ವರ್ಷವಿಡೀ ಒದಗುವಂತೆ ಏರ್ಪಾಡು ಮಾಡಿದರು. ದಾಸ್ತಾನು ಮಳಿಗೆ ಇದ್ದರೂ ಕೂಡ ದೇವಾಲಯಗಳ ಕಡೆಯಿಂದ ಬರುತ್ತಿದ್ದ ಪುಸ್ತಕಗಳ ಬೇಡಿಕೆ ಮಾತಾಜಿ ಹೋಗ್ಬಿಡ್ತೀರಿ ಮಾತಾಜಿ, 1 ನಿಮಿಷ ಮಾತಾಜಿ. ಪುಸ್ತಕಗಳ ಬೇಡಿಕೆಯನ್ನು ಪೂರೈಸುವುದು ಕಷ್ಟ ಸಾಧ್ಯವಾಗಿತ್ತು. ಮಾರಾಟಕ್ಕೆ ಸುಲಭವಾದ ಜನನ ಮರಣಗಳ ಆಚೆಗೆ ಕೃಷ್ಣನೆಡೆಗೆ ರಾಜವಿದ್ಯಾ ಮತ್ತು ಯೋಗದ ಪರಿಪೂರ್ಣತೆ ಮೊದಲಾದ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಸಹಸ್ರ ಸಂಖ್ಯೆಯಲ್ಲಿ ಮುದ್ರಿಸಲಾಯಿತು. ವಿತರಣಾಕಾರರು ತಮ್ಮ ಪುಸ್ತಕ ಚೀಲಗಳಲ್ಲಿ ನಾನಾ ಪುಸ್ತಕಗಳನ್ನು ತುಂಬಿಕೊಂಡು ವಿತರಣೆಗೆ ಹೊರಡುತ್ತಿದ್ದರು. ಶ್ರೀ ಈಶೋಪನಿಷದ್, ಭಗವದ್ಗೀತೆ, ಶ್ರೀಮದ್ ಭಾಗವತ, ದೇವೋತ್ತಮ ಪರಮಪುರುಷ ಕೃಷ್ಣ ಮೊದಲಾದವು ಅವರ ಚೀಲಗಳಲ್ಲಿ ಇರುತ್ತಿದ್ದ ಕೆಲವು ಪುಸ್ತಕಗಳು. ಜೊತೆಗೆ ಕಿರು ಪುಸ್ತಕಗಳ ವಿವರಣಾ ಪುಸ್ತಕಗಳು, ಮರಳಿ ದೇವೋತ್ತಮನಲ್ಲಿಗೆ BTG ನಿಯತಕಾಲಿಕೆಗಳು, ಕಡಿಮೆ ಬೆಲೆಯ ಆನಂದದ ಆಗರ ಕೃಷ್ಣ ಮತ್ತು ಹರೇ ಕೃಷ್ಣ ನಾಮಸ್ಮರಣೆಯ ಬಗ್ಗೆ ಇತ್ಯಾದಿ ಪುಸ್ತಕಗಳು ಇರುತ್ತಿದ್ದವು. ಮೇಲೆ ಮಾಡಿ ಮಾತಾಜಿ. ಹರೇ ಕೃಷ್ಣ. ಆಯ್ತು, ಸಾಕು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಓಕೆ ಏನ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳ್ತೀರಾ ಮಾತಾಜಿ? ಎಲ್ಲಿಂದ ಮಾತಾಜಿ? ನಾನು ಇಲ್ಲಿ ಮಾಡ್ತೇನೆ. 1972 ಜನವರಿ 9ನೇ ಪೇಜ್. ಹೌದು, 9ನೇ ಪೇಜ್. ಹರೇ ಕೃಷ್ಣ. ನಾವಿವಾಗ 6ನೇ ಒಂದು ಸಂಪುಟಕ್ಕೆ ನಾವು ಬಂದಿದೀವಿ. ಇದರಲ್ಲಿ ದಯವಿಟ್ಟು ಪುಸ್ತಕಗಳನ್ನು ಹಂಚಿ ಅನ್ನೋ ಒಂದು ಅಧ್ಯಾಯವನ್ನ ನಾವು ತಿಳ್ಕೊತಾ ಇದೀವಿ. ಸೊ ಇದರ ಶೀರ್ಷಿಕೆಯನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಪ್ರಭುಪಾದರು ಆ ಪುಸ್ತಕಗಳನ್ನ ಹಂಚೋದಿಕ್ಕೆ ಎಷ್ಟು ಅವರು ಪ್ರಾಮುಖ್ಯತೆಯನ್ನ ಅವರು ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು. ಸೊ ಈಗ ಜನವರಿ 1972ರಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಸ್ವರೂಪ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀಲ ಪ್ರಭುಪಾದರು ಅವ್ರು ತುಂಬಾ ಪತ್ರಗಳನ್ನ ಬರಿತಾ ಇದ್ರು ಅಲ್ವಾ. ಇವಾಗ ನಮ್ಗೆ ಎಷ್ಟೊಂದು ಜ್ಞಾನ ಎಲ್ಲ ಸಿಕ್ಕಿರೋದು ಶ್ರೀಲ ಪ್ರಭುಪಾದರು ತಮ್ಮ ಶಿಷ್ಯರಿಗೆ ಪತ್ರ ಮುಖೇನ ಅವ್ರು ಏನ್ ವ್ಯವಹಾರ ಮಾಡ್ತಾ ಇದ್ರು, ಏನು ಒಂದು ಬೋಧನೆಯನ್ನ ಕೊಡ್ತಾ ಇದ್ರು, ಅದನ್ನ ನಾವು ತಿಳ್ಕೊಂಡೆ ಇವಾಗ ಅವರ ಶಿಷ್ಯರೆಲ್ಲರನ್ನು ಸಹ ಎಷ್ಟೊಂದು ವಿಷಯಗಳನ್ನ ಅವರು ಅರ್ಥ ಮಾಡ್ಕೊತಾ ಇದ್ರು. ಅಂದ್ರೆ ಪ್ರಭುಪಾದ್ರೆ ಸ್ವತಃ ಅಲ್ಲಿ ಏನು ವೈಯಕ್ತಿಕವಾಗಿ ಅಲ್ಲಿ ಇರ್ಬೇಕು ಅಂತ ಇಲ್ಲ. ಸೊ ಪತ್ರ ಮುಖೇನನೇ ಅವ್ರಿಗೆ ಎಲ್ಲ ಒಂದು ನಿರ್ದೇಶನಗಳನ್ನ ಅವರು ಕೊಡ್ತಾ ಇದ್ರು. ಸೊ ಇಲ್ಲಿ ಜಗದೀಶ್ ಅವ್ರಿಗೆ ಹೀಗೆ ಬರ್ದಿದ್ದಾರೆ ಏನಂತಂದ್ರೆ, ನೀವು ಈ ಪುಸ್ತಕ ವಿತರಣೆ ಮಾಡ್ಬೇಕಂದ್ರೆ ಹೊಸ ಮಾರ್ಗಗಳನ್ನ ನೀವು ಕಂಡಿಡ್ಕೋಬೇಕು ಅಂತ ಹೇಳ್ಬಿಟ್ಟು
ಹೇಳ್ತಾ ಇದ್ರು. ಅದಕ್ಕೋಸ್ಕರ ಇವರು ಹೊಸ ಹೊಸ ಮಾರ್ಗಗಳನ್ನ ಅವರು ಕಂಡುಹಿಡಿತಾ ಇದ್ರು. ನಾವು ನಿನ್ನೆ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಆ ಶಿಷ್ಯರು ಅವರು ಪೆಟ್ರೋಲ್ ಅನ್ನ ಹಾಕಿಸ್ಕೋಬೇಕಾದಾಗ ಅವರು ದುಡ್ಡಿನ ಬದಲು ಅವರು ಪುಸ್ತಕವನ್ನ ವಿತರಣೆ ಮಾಡಿದ್ರು. ಅದನ್ನ ಅವರು ಬೇರೆ ಒಂದು ವಸ್ತುಗಳನ್ನ ಕೊಂಡ್ಕೊಳ್ಲಿಕ್ಕೆ ಹೋದಾಗ್ಲೂ ಸಹ ಅದನ್ನ ಅಳವಡಿಸ್ಕೊಂಡ್ರು ಅಲ್ವಾ. ಅಂದ್ರೆ ಹೊಸ ಹೊಸ ಮಾರ್ಗಗಳನ್ನ ಅವ್ರು ಕಂಡಿಡ್ಕೋತಾ ಇದ್ರು. ಅಂದ್ರೆ ಏನಕೇನ ಪ್ರಕಾರೇಣ ಎಲ್ಲರನ್ನೂ ಕೃಷ್ಣ ಪ್ರಜ್ಞೆಗೆ ಬರ್ಲಿ ಅನ್ನೋದೇ ಪ್ರಭುಪಾದರ ಇಚ್ಛೆ ಆಗಿತ್ತು. ಇವಾಗ ಭಕ್ತರನ್ನು ಸಹ ಅದೇ ತರ ಹೊಸ ಹೊಸ ಮಾರ್ಗಗಳನ್ನ ಕಂಡಿಡ್ಕೋತಾ ಇದ್ದಾರೆ ಅವರು. ಅಂದ್ರೆ ಅವರು ವ್ಯಾಪಾರಿ ಕೇಂದ್ರಕ್ಕೆ ಹೋದ್ರೆ, ವಿಹಾರ ಮಾರ್ಗಗಳಿಗೆ ಹೋದ್ರೆ, ಕಾರು ನಿಲ್ದಾಣದ ಸ್ಥಳಗಳು, ಈ ತರ ಯಾವುದೇ ಒಂದು ಸ್ಥಳವನ್ನ ಅವರು ಭೇಟಿ ಕೊಟ್ರು ಸಹ ಅಲ್ಲಿ ಪುಸ್ತಕ ಒಂದು ಹಂಚೋದನ್ನೇ ಅವ್ರು ಯೋಚನೆ ಮಾಡ್ತಾ ಇದ್ರು ಅವರು. ಸೊ ಅಲ್ಲಿ ಅಂದ್ರೆ ಇಂತಹ ಒಂದು ಸ್ಥಳದಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಸಿಗ್ತಾರೆ ಅವ್ರಿಗೆ. ಅಂದ್ರೆ ಧರ್ಮದ ಬಗ್ಗೆ ಒಲವಿರೋರು ಸಿಗ್ತಾರೆ, ಶ್ರೀಮಂತರು, ಬಡವರು, ಅಂದ್ರೆ ಬಣ್ಣದಲ್ಲಿ ಅಂದ್ರೆ ಕರಿಯರು, ಬಿಳಿಯರು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಸಹ ಎಲ್ಲಾ ವರ್ಗದವ್ರನ್ನೂ ಅವ್ರಿಗೆ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಸೊ ಪುಸ್ತಕ ವಿತರಣೆ, ಇವಾಗ ನೀವ್ ಯಾರಾದ್ರೂ ಹೋಗಿದ್ರೆ ನಿಮ್ಗೆ ಅನುಭವದಲ್ಲಿ ಬಂದಿರಬಹುದು. ಪುಸ್ತಕವನ್ನ ಮಾರಾಟ ಮಾಡೋದು ಅಷ್ಟೊಂದು ಸುಲಭದ ವಿಷಯ ಅಲ್ಲ ಅಲ್ವಾ. ಸೊ ಆದ್ರೂ ಸಹ ಭಕ್ತರು ತಮ್ಮ ಪ್ರಯತ್ನವನ್ನ ಅವರು ಬಿಡ್ತಾ ಇರ್ಲಿಲ್ಲ. ಅವರು ಪುಸ್ತಕಗಳನ್ನ ಅವರು ಒಂದು ಭಾರವಾದ ಚೀಲದಲ್ಲಿ ಅದನ್ನೆಲ್ಲ ಹಾಕೊಂಡು ಅವ್ರು ಅದನ್ನ ವಿತರಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಹಲವಾರು ಸಮಸ್ಯೆಗಳು ಇರ್ತಾ ಇತ್ತು. ಆದ್ರೂ ಸಹ ಈ ಗ್ರಂಥಗಳನ್ನ ಅವ್ರು ಕೊಟ್ರೆ, ಯಾರಿಗೆ ಈ ಗ್ರಂಥಗಳನ್ನ ಕೊಟ್ರೆ ಅವರ ಸಮಸ್ಯೆಗಳೆಲ್ಲ ನಿವಾರಣೆ ಆಗತ್ತೆ ಈ ಗ್ರಂಥದಿಂದ, ಪ್ರಭುಪಾದರು ಬರ್ದಿರೋಂತಹ ಗ್ರಂಥದಿಂದ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಗಿರಾಕಿಗಳು ಯಾವ ತರ ಇರ್ತಾರೆ ಅಂತಂದ್ರೆ ಎಲ್ಲರೂ ಸಹ ಭೌತಿಕ ಶಕ್ತಿಗೆ ಅವರು ಮರಳಾಗಿರ್ತಾರೆ ಅಲ್ವಾ. ಅವರು ಅಂಗಡಿಗಳಿಗೆ ಬರ್ತಾ ಇದ್ದಾಗ ಅವ್ರಿಗೆ ಹೇಗ್ ಕಾಣಿಸ್ತಾ ಇರ್ತಾರೆ ಭಕ್ತರಿಗೆ ಅಂತಂದ್ರೆ ಬಲಿಪಶುಗಳು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರುತ್ತೆ. ಯಾಕಂದ್ರೆ ಇವರು ಭೌತಿಕ ಸುಖಕ್ಕೋಸ್ಕರ ಏನೆಲ್ಲ ಕೊಂಡ್ಕೋತಾ ಇದಾರಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ವಿಷಯೋಪಭೋಗ ಮತ್ತು ಮಾನಸಿಕ ಸುಖಕ್ಕಾಗಿ ಬದುಕುತ್ತಿರುವ ಅಂತಹ ಜನ ಅಮಂಗಳಕರವಾದ ಸಾವಿಗೆ ಗುರಿಯಾಗುತ್ತಿದ್ದರು ಅಲ್ವಾ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ನಾವ್ ಹೇಗೆ ಜೀವನವನ್ನ ಮಾಡಿ ದೇಹವನ್ನ ಬಿಡ್ತೀವೋ ಅದಕ್ಕನುಗುಣವಾದ ದೇಹವನ್ನ ನಾವು ಮುಂದಿನ ಜನ್ಮದಲ್ಲಿ ನಾವು ಪಡಿತೀವಿ. ಸೊ ಅದಕ್ಕೆ ಇಲ್ಲಿ ನೋಡಿದ್ರೆ ಇವರು ಎಲ್ಲ ತಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಬದುಕ್ತಾ ಇದ್ದಾರೆ. ಸೊ ಈ ತರ ಒಂದು ಬದುಕನ್ನ ನಾವು ನಡೆಸಿದ್ರೆ ಖಂಡಿತ ನಮ್ಗೆ ಮುಂದಿನ ಜನ್ಮದಲ್ಲಿ ನಾವು ಅಂದ್ರೆ ಕಷ್ಟವನ್ನ ಪಡಿತೀವಿ, ಮತ್ತೆ ಸಾವುನು ಸಹ ಅಮಂಗಳಕರವಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲನೂ ಸಹ ಅವರು ಭಗವದ್ಗೀತೆಯನ್ನ ಓದಿದ್ರೆ ಮಾತ್ರನೇ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಭಕ್ತರೆಲ್ಲ ಯೋಚನೆ ಮಾಡ್ಕೊತಾ ಇರ್ತಾರೆ. ಆದ್ರೆ ಪ್ರಭುಪಾದರ ದಯೆಯಿಂದ ಇವಾಗ ಶಿಷ್ಯರು ಏನ್ ಮಾಡ್ತಾ ಇದಾರೆ, ಇಂತಹ ದಾರಿ ತಪ್ಪಿದ ವ್ಯಕ್ತಿಗಳಿಗೆ ಅವ್ರಿಗೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಕರ್ಕೊಂಡ್ ಬರ್ಲಿಕ್ಕೆ ಅವರು ತುಂಬಾ ಕಷ್ಟವನ್ನ ಅವರು ಪಡ್ತಾ ಇರ್ತಾರೆ. ಇದೇ ತರ ಅವ್ರು ನಗರದಿಂದ ನಗರಕ್ಕೆ ಪ್ರಯಾಣ ಮಾಡ್ತಾ ಪುಸ್ತಕಗಳನ್ನ ಮಾರಾಟ ಮಾಡ್ತಾ ಅವರು ಇರ್ತಾರೆ. ಸೊ ಲಾಸ್ ಏಂಜಲೀಸ್ ದೇವಾಲಯದಲ್ಲಿ ಕೆಲವು ಬ್ರಹ್ಮಚಾರಿಗಳು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಅವರು ದೇವಾಲಯದಲ್ಲೇ ಉಳಿಯೋದ್ರಿಂದ ತಮ್ಮ ಸಮಯ ವ್ಯರ್ಥ ಆಗ್ತಾ ಇದೆ, ಪುಸ್ತಕ ವಿತರಣೆಗೆ ತಮ್ಮನ್ನ ಬಳಸ್ಕೋಬಹುದು ಅಂತ ಭಾವಿಸ್ತಾ ಇರ್ತಾರೆ ಅವರು. ಆದ್ರಿಂದ ಅವ್ರು ಏನ್ ಮಾಡ್ತಾರೆ, ಒಂದು ವ್ಯಾನ್ ಅಲ್ಲಿ ಕೃಷ್ಣ ಗ್ರಂಥಗಳನ್ನ ತುಂಬಿಕೊಂಡು ಅವರು ಒಂದು ಕ್ಯಾಂಪ್ ತರ ಅವರು ಮಾಡ್ಕೊಳಕ್ಕೆ ಅವರು ಬೇರೆ ಬೇರೆ ಜಾಗಗಳಿಗೆ ಹೋಗ್ತಿರ್ತಾರೆ. ಅಂದ್ರೆ ದೇವಸ್ಥಾನದಲ್ಲಿ ಇರ್ಬೇಕು ಅಂತ ಅವ್ರು ಇಚ್ಛೆ ಪಡೋದಿಲ್ಲ. ನಮಗೆ ಗೊತ್ತಿರೋ ಹಾಗೇನೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಶಿಷ್ಯರೆಲ್ಲರೂ ಸಹ ಅವರು ಮಠದಲ್ಲೇ ಇರಕ್ಕೆ ಇಷ್ಟ ಪಡ್ತಾ ಇದ್ರು ಅಲ್ವಾ. ಅವರು ಈ ತರ ಎಲ್ಲಾ ಕಡೆಗೆ ಹೋಗಿ ಅವರು ಪುಸ್ತಕಗಳನ್ನ ವಿತರಣೆ ಮಾಡ್ಬೇಕು ಅಂತ ಅವರು ಯೋಚನೆ ಮಾಡ್ತಿರ್ಲಿಲ್ಲ. ಅದಕ್ಕೇನೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ತುಂಬಾ ಮನಸ್ಸಲ್ಲಿ ಅವ್ರನ್ನ ತುಂಬಾ ನೊಂದ್ಕೋತಾ ಇದ್ರು ಅಲ್ವಾ. ಆದ್ರೆ ನೋಡಿ ಇಲ್ಲಿ ಪ್ರಭುಪಾದರ ಶಿಷ್ಯರು ಈಗ ಅವ್ರು ಏನ್ ಮಾಡ್ತಾ ಇದಾರೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿ ಅವರು ವ್ಯಾನ್ ಅಲ್ಲೆಲ್ಲ ಹೋಗ್ಬಿಟ್ಟು ಪುಸ್ತಕ ಮಾರಾಟವನ್ನ ಅವರು ಮಾಡ್ತಾ ಇದ್ದಾರೆ. ಅವರು ತುಂಬಾ ಸರಳವಾಗಿ ಬದುಕ್ತಾ ಇರ್ತಾರೆ. ದಿನದಲ್ಲಿ ಎಷ್ಟು ಗಂಟೆ ಸಾಧ್ಯವೋ ಅಷ್ಟು ಗಂಟೆ ಅವರು ಪುಸ್ತಕ ವಿತರಣೆಗೆ ತಮ್ಮ ಕಾಲವನ್ನ ಅವರು ವಿನಿಯೋಗಿಸ್ತಾ ಇರ್ತಾರೆ. ಇವಾಗ ಈ ತರ ವ್ಯಾನ್ ಅಲ್ಲಿ ಅವರು ಒಂದ್ ಕಡೆಯಿಂದ ಒಂದ್ ಕಡೆ ಓಡಾಡಿ ಅವರು ಪುಸ್ತಕವನ್ನ ಹಂಚ್ತಾ ಇರೋದು ಈಗ ತುಂಬಾ ಅದು ಬೇಗ ಇಂತಹ ಒಂದು ಕಾರ್ಯ ಯೋಜನೆ ತುಂಬಾ ಅದು ಪ್ರಚಾರ ಆಗತ್ತೆ. ಅದರಿಂದ ತುಂಬಾನೇ ಏನು ಹಲವಾರು ಪುಸ್ತಕಗಳನ್ನ ಅವ್ರಿಗೆ ಮಾರ್ಲಿಕ್ಕೆ ಸಾಧ್ಯ ಆಗತ್ತೆ. ಪ್ರಭುಪಾದರಿಗೂ ಸಹ ಇದು ತುಂಬಾ ಇಷ್ಟ ಆಗತ್ತೆ. ಈ ತರ ಅವರು ವ್ಯಾನ್ ಅಲ್ಲಿ ತಗೊಂಡ್ ಹೋಗಿ ಪುಸ್ತಕಗಳನ್ನ ಮಾರಾಟ ಮಾಡೋದು, ಬರೇ ಸುಮ್ನೆ ದೇವಸ್ಥಾನದಲ್ಲಿ ಇರೋ ಬದಲು ಅವರು ಇರೋ ಸಮಯದಲ್ಲಿ ವ್ಯಾನ್ ಅಲ್ಲಿ ಹೋಗ್ಬಿಟ್ಟು ಆ ಪುಸ್ತಕಗಳನ್ನ ಹಂಚೋದು ತುಂಬಾನೇ ಈ ಯೋಜನೆ ಪ್ರಭುಪಾದರಿಗೂ ಸಹ ತುಂಬಾ ಇಷ್ಟ ಆಗತ್ತೆ. ಸೊ ಇಲ್ಲಿ ಪ್ರಭುಪಾದರು ಪದರದಲ್ಲಿ ಏನ್ ಬರೀತಾ ಇದ್ದಾರೆ ಅಂತಂದ್ರೆ, ನಿಮ್ಮಿಂದ ಇಂಗ್ಲೆಂಡಿನ ಪ್ರವಾಸಿ ತಂಡದ ಆಶ್ಚರ್ಯಕರ ಸುದ್ದಿಯನ್ನು ತಿಳಿದು ನನಗೆ ತುಂಬಾ ಸಂತೋಷವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸ್ಥಳದ ಜನ ಕೃಷ್ಣ ಪ್ರಜ್ಞೆಯ ಚಳುವಳಿಯ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿ ತೋರುತ್ತಿದ್ದಾರೆ ಎಂದು ನಾನು ಭಾವಿಸಿದ್ದೇನೆ. ಈಗ ಅವರು ಪ್ರತಿಯೊಂದು ಜನರನ್ನ ಅವರು ಮುಟ್ತಾ ಇದ್ದಾರೆ. ಪ್ರತಿಯೊಂದು ಮೂಲೆ ಮೂಲೆಗೆ ಹೋಗಿ ಪುಸ್ತಕಗಳನ್ನ ಹಂಚ್ತಾ ಇರೋದ್ರಿಂದ ಈಗ ಎಲ್ಲಾ ಜನರು ಅದ್ರ ಬಗ್ಗೆ ತಿಳಿವಳಿಕೆಯನ್ನ ಪಡಿತಾ ಇದ್ದಾರೆ ಮತ್ತೆ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನ್ ಭಾವಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವರು ಮನೆಗಳಿಗೂ ಸಹ ಆಹ್ವಾನ ಮಾಡ್ತಾ ಇದ್ದಾರೆ ಪ್ರಭುಪಾದರಿಗೆ.
ಮತ್ತೆ ಅವರ ಶಿಷ್ಯರಿಗೆ ಆಹ್ವಾನ ಮಾಡ್ತಾ ಇದ್ದಾರೆ, ಪುಸ್ತಕಗಳನ್ನ ಕೊಳ್ತಾ ಇದ್ದಾರೆ, ಮತ್ತೆ ಭಕ್ತರು ಸಹ ಆಗ್ತಾ ಇದ್ದಾರೆ. ಇದೆಲ್ಲನೂ ಸಹ ನೋಡ್ತಾ ಇದ್ರೆ ಅವ್ರಿಗೆ ತುಂಬಾ ಅಂದ್ರೆ ಇದೆಲ್ಲನೂ ಒಳ್ಳೆ ಒಂದು ಏನು ಅಂಶ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ ಪ್ರಭುಪಾದರಿಗೆ. ಸೊ ಅದಕ್ಕೆ ಇವರು ಪ್ರಭುಪಾದ್ರು ಹೇಳ್ತಾ ಇದಾರೆ, ನೀವ್ ಮಾಡ್ಬೇಕಾಗಿರೋದು ಇಷ್ಟೇನೆ, ಸುಮ್ನೆ ನೀವು ಇವಾಗ ಏನ್ ಮಾರ್ಗದಲ್ಲಿ ನೀವು ಮುಂದುವರಿತಾ ಇದ್ರೋ ಅದೇ ತರ ನೀವು ನಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರೆ. ಅದ್ ಯಾವ್ದೇ ಒಂದು ದೇಶ ಇರಬಹುದು, ಯಾವ್ದೇ ಒಂದು ಹಳ್ಳಿ ಪಟ್ಟಣ ಇದ್ರೂನು ಪರವಾಗಿಲ್ಲ, ನೀವು ಪುಸ್ತಕಗಳನ್ನ ಹಂಚಿ ಮತ್ತೆ ಸಂಕೀರ್ತನ ಮಾಡಿ ಸಂಕೀರ್ತನ ಮೆರವಣಿಗೆಗಳನ್ನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಮತ್ತೆ ಅವ್ರ ಏನಾದ್ರು ಪ್ರಶ್ನೆಗಳನ್ನ ಕೇಳಿದ್ರೆ ನೀವು ಉತ್ತರವನ್ನ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಮತ್ತೆ ಅವ್ರಿಗೆ ಕರಪತ್ರಗಳನ್ನ ನೀವು ಉಚಿತವಾಗಿ ಕೊಡಿ, ಅದರಲ್ಲಿ ನೀವು ಚಿಕ್ಕ ಚಿಕ್ಕ ಮಾಹಿತಿಗಳನ್ನ ಕೊಡಿ, ನೀವು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಲ್ಲಿ ನೀವು ಪ್ರಸಾದವನ್ನು ಸಹ ಹಂಚಿ, ಸ್ವಲ್ಪ ಪ್ರಮಾಣದಲ್ಲಾದ್ರೂ ಸರಿ ನೀವು ಪ್ರಸಾದವನ್ನ ಹಂಚಿ ಅಂತ ಹೇಳ್ತಾ ಇದಾರೆ. ಮತ್ತೆ ಯಾರಿಗಾದ್ರೂ ನಿಜವಾದ ಉತ್ಸಾಹ ಇದೆ ಅಂತ ಗೊತ್ತಾದ್ರೆ ನೀವು ಅಲ್ಲಿ ಶಾಲೆಗಳಲ್ಲೋ ಅಥವಾ ಮನೆಗಳಲ್ಲೋ ಯಾವ್ದಾದ್ರು ಒಂದು ಸಭಾಂಗಣದಲ್ಲಿ ನೀವು ಪ್ರವಚನವನ್ನ ಏರ್ಪಾಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ಸ್ಥಳ ಮತ್ತು ಅನುಕೂಲಕರ ವಾತಾವರಣದ ಬಗ್ಗೆ ನಿಶ್ಚಿಂತೆಯಿಂದ ಇದ್ದು ನಿಮ್ಮ ಯೋಜನೆಗಾಗಿ ಕೃಷ್ಣನ ದಯವನ್ನು ಮಾತ್ರ ಅವಲಂಬಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ಎಲ್ಲೋ ಒಂದ್ ಕಡೆ ಹೋಗಿ ನಾವು ಪ್ರವಚನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಅದು ಕಷ್ಟನೇನೆ. ಆದ್ರೆ ನೀವು ಕೃಷ್ಣನ ಮೇಲೆ ನೀವು ಪರಿಪೂರ್ಣವಾದ ನಂಬಿಕೆಯನ್ನ ಇಡಿ ಅಲ್ವಾ, ಕೃಷ್ಣ ನಮ್ಗೆ ಅನುಕೂಲವನ್ನ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಆಸಕ್ತಿ ಇದೆಯೋ ಅಲ್ಲೆಲ್ಲಾನು ನೀವು ಕೃಷ್ಣ ಸಂದೇಶವನ್ನ ಸಾರ್ತಾ ನೀವು ಪುಸ್ತಕಗಳನ್ನ ಮಾರ್ತಾ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಏನಾದ್ರು ಉತ್ಸಾಹಕರ ವಾತಾವರಣ ಇಲ್ದಲೇ ಇದ್ರೆ, ಜನರು ಸಹ ಸ್ನೇಹ ಪರವಾಗಿಲ್ದಲೇ ಇದ್ರೆ ನೀವು ಕಾಲವನ್ನ ವ್ಯರ್ಥ ಮಾಡ್ಬೇಡಿ. ಅಂತವ್ರ ಜೊತೆ ನೀವು ಹೆಚ್ಚು ನೀವು ವಾದ ಮಾಡಿ ನೀವು ಕಾಲವನ್ನ ವ್ಯರ್ಥ ಮಾಡ್ಬೇಡಿ. ಯಾಕಂದ್ರೆ ತುಂಬಾ ಸ್ಥಳಗಳಿದೆ, ತುಂಬಾ ಜನಗಳಿದ್ದಾರೆ. ಸೊ ನೀವು ಅವ್ರ ಹತ್ರ ಹೋಗಿ ನೀವು ಭೇಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಶಿಲ ಪ್ರಭುಪಾದರು ಹೊಸ ಕೇಂದ್ರಗಳನ್ನ ಪ್ರಾರಂಭಿಸುವುದು ಅಷ್ಟೊಂದು ಮುಖ್ಯವಲ್ಲ ಎಂದು ಹೇಳತೊಡಗಿದರು. ಪ್ರವಾಸಿ ತಂಡಗಳು ಇಡೀ ದೇಶದಲ್ಲೆಲ್ಲ ಸಂಚರಿಸತೊಡಗಿದ್ದೇ ಅದಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ಇವಾಗ ಹೆಚ್ಚು ಹೆಚ್ಚು ದೇವಸ್ಥಾನಗಳ ಅಗತ್ಯ ಇಲ್ಲ. ಯಾಕೆ ಅಂತಂದ್ರೆ ಅವರ ಭಕ್ತರ ಇವಾಗ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ, ವ್ಯಾನ್ ಮೂಲಕ ಓಡಾಡ್ತಾ ಇದ್ದಾರೆ, ಇದರ ಕೃಷ್ಣ ಪ್ರಜ್ಞೆಯ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಜನಗಳಿಗೆ. ಅದಕ್ಕೋಸ್ಕರ ಪ್ರಭುಪಾದರಿಗೆ ಹೊಸ ಕೇಂದ್ರಗಳನ್ನ ತೆರೆಯೋದು ಅಷ್ಟೊಂದು ಮುಖ್ಯ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ. ಸೊ ಇವಾಗ ಇಲ್ಲಿ ವ್ಯಾಂಕೋವರ್ ದೇವಾಲಯದ ಅಧ್ಯಕ್ಷ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಬಸ್ ಅನ್ನು ಸಹ ಅವರು ಕೊಂಡ್ಕೋತಾರಂತೆ. ನೋಡಿ, ಇಷ್ಟ ದಿವಸ ವ್ಯಾನ್ ಅಲ್ಲಿ ಓಡಾಡ್ತಾ ಇದ್ರು, ಈಗ ಬಸ್ ಅನ್ನ ಕೊಂಡ್ಕೊಂತಾ ಇದ್ದಾರೆ. ಸೊ ಈಗ ಪ್ರಭುಪಾದರು ಅದ್ರ ಕುರಿತಾಗಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮಾಯೆಯೊಂದಿಗೆ ಹೋರಾಡಲು ನಾವು ಸಮರ್ಥವಾದ ಗೇರಿಲ್ಲಾ ಪಡೆಯಂತೆ ಸಜ್ಜಾಗುತ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಕೃಷ್ಣ ಪ್ರಜ್ಞೆ ಅಂದ್ರೆ ಏನು, ನಾವು ಮಾಯೆಯ ಜೊತೆ ಯುದ್ಧವನ್ನ ಮಾಡೋದು. ಅದಕ್ಕೆ ಪ್ರಭುಪಾದರ ಶಿಷ್ಯರೆಲ್ಲ ಯಾವ ತರ ತಯಾರಿಯನ್ನ ನಡೆಸ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಗೇರಿಲ್ಲಾ ಪಡೆಯಂತೆ ಸಜ್ಜಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಬಸ್ಸುಗಳಲ್ಲಿ ಪ್ರಯಾಣ ಮಾಡ್ತಾ ಅವರು ಸಂಕೀರ್ತನ ಕಾರ್ಯಕ್ರಮವನ್ನ ನಡೆಸೋದನ್ನ ಮಾಯೆಯನ್ನು ಹೊಡೆದೋಡಿಸಿ ಕೃಷ್ಣ ಪ್ರಜ್ಞೆಯನ್ನು ಜಗತ್ತಿನಲ್ಲೆಲ್ಲ ಹರಡಲು ಅತ್ಯುತ್ತಮ ವಿಧಾನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ ಬಸ್ಸಲ್ಲಿ ಇವಾಗ ಈ ತರ ಅವರು ಸಂಕೀರ್ತನೆ ಮಾಡೋದು ಮಾಯೆಯ ಜೊತೆ ಯುದ್ಧ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ದೇವಾಲಯದ ಅಧ್ಯಕ್ಷರುಗಳು ಮತ್ತು ಪ್ರಾಂತೀಯ ಮುಖ್ಯಸ್ಥರುಗಳು ಕೂಡ ಪ್ರವಾಸಿ ಸಂಕೀರ್ತನ ತಂಡಗಳೊಂದಿಗೆ ಪ್ರವಾಸ ಮಾಡುತ್ತಿದ್ದಾರೆಂಬುದನ್ನು ತಿಳಿದು ಪ್ರಭುಪಾದರಿಗೆ ತುಂಬಾ ಸಂತೋಷವಾಗಿತ್ತು. ನೋಡಿ, ಅಧ್ಯಕ್ಷರೆಲ್ಲರೂ ಸಹ ಆರಾಮಾಗಿ ಅವರು ದೇವಸ್ಥಾನದಲ್ಲಿ ಇಲ್ಲ, ಅವ್ರೂ ಸಹ ಈ ಯಾರೆಲ್ಲ ಪ್ರಚಾರ ಮಾಡ್ಲಿಕ್ಕೆ ಹೊರಡ್ತಾ ಇದಾರೋ ಅವ್ರ ಜೊತೆನೆ ಅವರು ಸಹ ಸೇರ್ಕೋತಾ ಇದಾರೆ ಅಧ್ಯಕ್ಷರು. ಇದನ್ನ ಕೇಳ್ಬಿಟ್ಟು ಪ್ರಭುಪಾದರಿಗೆ ತುಂಬಾನೇ ಸಂತೋಷ ಆಗತ್ತೆ. ಸೊ ಅದಕ್ಕೇನೆ ನಮ್ಗೆ ಗೊತ್ತಿರೋ ಹಾಗೇನೆ ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ, ಇವಾಗ ಒಂದು ಯುದ್ಧ ನಡಿಬೇಕಂತಂದ್ರೆ ಯಾರು ಮಂತ್ರಿ ಯಾರಿರ್ತಾರೆ ಅವರು ಆರಾಮಾಗಿ ಒಂದು ಸ್ಥಳದಲ್ಲಿ ಇರ್ತಾರೆ. ಬೇರೆಯವ್ರು ಯಾರು ಯುದ್ಧ ಮಾಡಿ ಅವರು ದೇಹವನ್ನ ಅಂದ್ರೆ ಅವರು ಸಾವನ್ನ ಅಪ್ತಾರೆ ಅಲ್ವಾ. ಆದ್ರೆ ನಾವ್ ನೋಡಿದ್ವಿ ಹಿಂದೆ ರಾಜ ಮಹಾರಾಜರನ್ನು ಸಹ ಏನಾದ್ರು ಯುದ್ಧ ಇದ್ದಾಗ ಅವ್ರನ್ನೇ ಮುಂದಾಳತ್ವವನ್ನ ವಹಿಸ್ಕೊಂಡು ಹೋಗ್ತಾ ಇದ್ರು ಅಲ್ವಾ. ಅದೇ ತರನೇ ಇಲ್ಲಿನೂ ಸಹ ಆ ವೇದದ ಪದ್ಧತಿಯ ಹಾಗೇನೆ ಇಲ್ಲಿ ಪ್ರಭುಪಾದರ ಶಿಷ್ಯರು ಅಧ್ಯಕ್ಷರು ಏನಿದ್ರು ಅವರು ಈಗ ಮುಂದಾಳತ್ವವನ್ನ ವಹಿಸ್ಕೊಳ್ತಾ ಇದ್ದಾರೆ. ಸೊ ಇದನ್ನ ನೋಡಿ ಪ್ರಭುಪಾದರಿಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಅನೇಕ ಜವಾಬ್ದಾರಿಗಳನ್ನ ವಹಿಸ್ಕೊತಾ ಇರ್ತಾರೆ, ಪೂರ್ತಿಯಾಗಿ ತಮ್ಮನ್ನ ತಾವು ತೊಡಗಿಸ್ಕೊತಾ ಇರ್ತಾರೆ ಆ ಪ್ರಧಾನ ಶಿಷ್ಯರೆಲ್ಲರನ್ನು ಸಹ. ಸೊ ಪ್ರಭುಪಾದರ ಸಲಹೆನೂ ಸಹ ಇದೇ ಆಗಿತ್ತು. ಸೊ ಎಲ್ಲರನ್ನೂ ಸಹ ನೀವು ಈ ಪುಸ್ತಕ ವಿತರಣೆಯಲ್ಲಿ ಮತ್ತೆ ಸಾಹಿತ್ಯವನ್ನ ವಿತರಣೆ ಮಾಡೋದ್ರಲ್ಲಿ ನೀವು ತೊಡಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಸ್ಕಾನ್ ಸಂಸ್ಥೆ ಇರೋದು ಸದಾ ಪ್ರವಾಸ ಮಾಡ್ತಾ ಇರೋದ್ರಿಂದ ಈ ಇಳಿ ವಯಸ್ಸಿನಲ್ಲಿ ನಾನು ಒಂದು ಕಡೆ ಕುತ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಅವರ ಉದಾಹರಣೆಯನ್ನೇ ಅವರು ಹೇಳ್ತಾ ಇದ್ದಾರೆ. ಸೊ ಇವಾಗ ಇಸ್ಕಾನ್ ಸಂಸ್ಥೆ ಅಂತಂದ್ರೆ ಒಂದ್ ಕಡೆ ಕುತ್ಕೊಳ್ಳೋದಲ್ಲ. ಇವಾಗ ಪ್ರಭುಪಾದರು ಒಂದ್ ಕಡೆ ಒಂದ್ ದೇವಸ್ಥಾನ ಚೆನ್ನಾಗಿರೋದು ನಾನು ಮಾಡ್ದೆ ಅಂತ ಹೇಳ್ಬಿಟ್ಟು ಅಲ್ಲೇ ಅವರು ಇರ್ಲಿಲ್ಲ ಅಲ್ವಾ. ಅವರು ಆ ದೇವಸ್ಥಾನದ ಜೊತೆ ಯಾವುದೇ ಒಂದು ನಂಟನ್ನ ಅವ್ರು ಇಟ್ಕೊಂಡಿರ್ಲಿಲ್ಲ. ಆ ದೇವಸ್ಥಾನ ಆದ್ಮೇಲೆ ಅವರು ಬೇರೆ ಇನ್ನೊಂದ್ ಕಡೆ ಹೋಗ್ತಾ ಇದ್ರು, ಇನ್ನೊಂದ್ ಕಡೆ ಹೋಗಿ ಅಲ್ಲೊಂದು ಇಸ್ಕಾನ್ ಸಂಸ್ಥೆಯನ್ನ ಅವರು ಓಪನ್ ಮಾಡ್ತಾ ಇದ್ರು. ಅದೇ ತರ ಮಾಡಿರೋದ್ರಿಂದನೇ ಅವರು 108 ದೇವಸ್ಥಾನಗಳನ್ನ ಅವರು ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇವಾಗ ಕ್ಯಾಲಿಫೋರ್ನಿಯಾದ ಒಬ್ಬ ಶಿಷ್ಯನಿಗೆ ಪ್ರಭುಪಾದರು ಪತ್ರ ಬರೀತಾ ಇದ್ದಾರೆ. ನನಗೆ ಇವಾಗ ಏನ್ ಆಸೆ ಆಗ್ತಿದೆ ಅಂತಂದ್ರೆ, ನಾನು ಈ ವಿವಾಹ ಜೀವನ, ಅವನು ಮದ್ವೆ ಆಗಿರ್ತಾನೆ, ನಾನು ಇದನ್ನ ತ್ಯಜಿಸ್ಬಿಟ್ಟು ನಾನು ಸಂಕೀರ್ತನ ಪ್ರವಾಸ ಮಾಡ್ಲಿಕ್ಕೆ ನನಗೆ ನೀವು ಅನುಮತಿ ಕೊಡ್ಬೇಕು ಅಂತ ಕೇಳ್ಕೊತಾನೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನೀನ್ ಇವಾಗ ಈ ಕೃಷ್ಣ ಪ್ರಜ್ಞೆಯ
ಕುರಿತಾಗಿ ನೀನು ಪ್ರಚಾರ ಮಾಡ್ಬೇಕಂದ್ರೆ ನೀನು ವೈವಾಹಿಕ ಜೀವನವನ್ನ ಏನು ತ್ಯಜಿಸೋದು ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಅವನಿಗೆ ಹೇಳ್ತಾರೆ. ಸೊ ಇಲ್ಲಿ ಕೃಷ್ಣ ಸೇವೆಯಲ್ಲಿ ಯಾರು ಮಗ್ನನಾಗಿರ್ತಾನೆ ಅವನಿಗೆ ಸನ್ಯಾಸಿನೋ ಗೃಹಸ್ಥನೋ ಅನ್ನೋದು ಒಂದು ವಿಷಯ ಮುಖ್ಯವೇ ಅಲ್ಲ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಸೊ ಗೃಹಸ್ಥನು ಸಹ ಪತ್ನಿ ಸಮೇತನಾಗಿ ಅಥವಾ ಒಬ್ಬಂಟಿಯಾಗಿ ಪ್ರವಾಸ ಮಾಡಿ ಅವನ ಪುಸ್ತಕಗಳನ್ನ ವಿತರಣೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. 1972 ಕೊನೆಯ ವೇಳೆಗೆ ಕರಂದರ ಏನ್ ಮಾಡ್ತಾ ಇದ್ದಾರೆ, ರಾಮೇಶ್ವರ ಅವರು ಸಂಪಾದಕರಾಗಿರ್ತಾರೆ BBT ಇದ್ರಲ್ಲಿ. ಅದರ ಒಂದು ಅವರ ವಾರ್ತಾ ಪತ್ರದಲ್ಲಿ ಒಂದು ವರದಿ ಪ್ರಕಟ ಆಗುತ್ತೆ. ಆ ಪ್ರಕಟ ಆಗಿರೋ ವರದಿ ಏನು ಅಂತಂದ್ರೆ, ಪುಸ್ತಕ ವಿತರಣಾ ಕಾರ್ಯಕ್ರಮದ ಯಶಸ್ಸು ಅತ್ಯುನ್ನತಿಯನ್ನ ಸಾಧಿಸಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. 25ಕ್ಕೂ ಹೆಚ್ಚು ಪ್ರವಾಸಿ ಸಂಕೀರ್ತನ ತಂಡಗಳು ಹಳ್ಳಿಗಾಡುಗಳಲ್ಲಿ ಸಂಚರಿಸಿ ಸಾವಿರಾರು ಜನ ಬದ್ಧಾತ್ಮರ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಇದು ಬರೇ ಏನು ನಗರಗಳಲ್ಲೇ ಆಗ್ಲಿ ಪಟ್ಟಣಗಳಲ್ಲೇ ಮಾತ್ರ ಇಲ್ಲಿ ಕೃಷ್ಣ ಪ್ರಜ್ಞೆನ ಅವರು ಪ್ರಚಾರ ಮಾಡ್ತಾ ಇಲ್ಲ, ಹಳ್ಳಿಗೂ ಹೋಗ್ತಾ ಇದ್ದಾರೆ ಅವರು. ಅಲ್ಲಿ ಸಂಚಾರ ಮಾಡಿ ಅವರು ಸಾವಿರಾರು ಜನರನ್ನ ಅವ್ರು ಇವಾಗ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸೆಪ್ಟೆಂಬರ್ ಮಧ್ಯದಿಂದ ಈವರೆಗೆ ಅವ್ರು ಎಷ್ಟು ಜನರನ್ನ ಅವರು ಮಾಡಿದ್ದಾರೆ ಅಂತಂದ್ರೆ 15,000ಕ್ಕೂ ಹೆಚ್ಚು ಕೃಷ್ಣ 3 ಸಂಪುಟಗಳನ್ನ ವಿತರಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. 15,000ಕ್ಕಿಂತ ಹೆಚ್ಚು ಕೃಷ್ಣ ಬುಕ್ಗಳನ್ನ ಮಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಗಸ್ಟ್ ಮಧ್ಯದಿಂದ ಈಚೆಗೆ 9,000ಕ್ಕೂ ಹೆಚ್ಚು ಭಗವದ್ಗೀತೆಯ ಸಾಮಾನ್ಯ ಪ್ರತಿಗಳನ್ನ ಅವರು ಮಾರಿದ್ದಾರೆ. 900ಕ್ಕೂ ಮಿಕ್ಕು ಗಟ್ಟಿ ರಟ್ಟಿನ ಭಗವದ್ಗೀತೆಯ ಪ್ರತಿಗಳನ್ನ ವಿತರಿಸಿದ್ದೇವೆ. ಮತ್ತೆ ಮ್ಯಾಕ್ಮಿಲನ್ ಪ್ರತಿಗಳು ಕೂಡ ಸಂಪೂರ್ಣವಾಗಿ ಬಿಕರಿಯಾಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. 20,000 ಅಂದ್ರೆ ಅದರದ್ದೆಲ್ಲ ಡೀಟೇಲ್ ಕೊಡ್ತಾ ಇದ್ದಾರೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗತ್ತೆ ಅಂದ್ರೆ, ಇವಾಗ ನಾವು ನೋಡಿರ್ಬೋದಲ್ಲ, ಇವಾಗ ಆ ದೇವಸ್ಥಾನದಲ್ಲಿ ಮಂಗಳಾರತಿ ಅದೆಲ್ಲ ಅಥವಾ ದರ್ಶನಾರತಿ ಆ ಸಮಯದಲ್ಲಿ ಎಲ್ಲ ವರದಿಯನ್ನ ಒಪ್ಪಿಸ್ತಾರೆ. ಅಂದ್ರೆ ಯಾವ ಭಕ್ತರು ಎಷ್ಟು ಪುಸ್ತಕಗಳನ್ನ ಮಾರಿದ್ದಾರೆ, ಚಿಕ್ಕ ಪುಸ್ತಕಗಳನ್ನ ಎಷ್ಟು ಮಾರಿದ್ದಾರೆ, ದೊಡ್ಡ ಪುಸ್ತಕಗಳನ್ನ ಎಷ್ಟು ಮಾರಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಭಗವಂತನಿಗೆ ವರದಿಯನ್ನ ಒಪ್ಪಿಸ್ತಾರೆ. ಮತ್ತೆ ಆ ಒಂದು ಪುಸ್ತಕವನ್ನ ಮಾರ್ಬೇಕಾದ್ರೂ ಅಷ್ಟೇನೆ ಅವರ ಮನಸ್ಥಿತಿ ಯಾವ ತರ ಇರುತ್ತೆ ಅಂತಂದ್ರೆ, ನಾನ್ ಮಾರ್ದೆ ಅನ್ನೋ ಒಂದು ಮನಸ್ಥಿತಿಲಿ ಇರೋದಿಲ್ಲ ಅಲ್ವಾ. ಸೊ ಗುರುವಿನ ಅನುಗ್ರಹ ಅಥವಾ ಕೃಷ್ಣನ ಅನುಗ್ರಹದಿಂದ ನನ್ಗೆ ಇದನ್ನ ಮಾರ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಆ ಒಂದು ಡೂಯರ್ಶಿಪ್ ಮೆಂಟಾಲಿಟಿ ಏನಿರುತ್ತೋ ಅದು ಅವ್ರಿಗೆ ಇರೋದಿಲ್ಲ. ಅದಕ್ಕೇನೆ ಅವರು ಭಗವಂತನ ಹತ್ರ ಎಲ್ಲವನ್ನ ವರದಿಯನ್ನ ಒಪ್ಪಿಸ್ತಾರೆ ಅವರು. ಸೊ ಇಲ್ಲೂ ಸಹ ನಮ್ಗೆ ಇಲ್ಲಿ ಅಂಶಗಳನ್ನ ಕೊಡ್ತಾ ಇದ್ದಾರೆ, ಎಷ್ಟು ಪುಸ್ತಕಗಳನ್ನ ಅವರು ಅಂದ್ರೆ ವಿತರಣೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ತಿರುವು ಕಂಡು ಬರುತ್ತೆ. ಏನು ಅಂದ್ರೆ 1972 ಕೊನೆಯಲ್ಲಿ ಕ್ರಿಸ್ಮಸ್ ಸುಗ್ಗಿಯ ಕಾಲವನ್ನ ಈಗ ಪ್ರಭುಪಾದರ ಶಿಷ್ಯರು ಬಳಸ್ಕೊತಾ ಇದ್ದಾರೆ. ಈಗ ಅವರು ಪುಸ್ತಕಗಳನ್ನ ಮನೆಗೆ ಹೋಗಿ ಮಾರ್ತಾ ಇದ್ದಾರೆ. ಸೊ ಯಾರು ಅನ್ಕೊಂಡೇ ಇರಲಿಲ್ಲ ಕ್ರಿಸ್ಮಸ್ ಸಮಯದಲ್ಲಿ ಈ ತರ ಪುಸ್ತಕಗಳನ್ನ ನಾವು ಮನೆಗೆ ಹೋಗಿ ಮಾರಿದ್ರೆ ತಗೋತಾರೆ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಅವ್ರು ಅದನ್ನ ಮಾಡ್ತಾ ಇದ್ದಾರೆ ಕ್ರಿಸ್ಮಸ್ ಸಮಯದಲ್ಲಿ. ಈಗ ರಾಮೇಶ್ವರ ಅವರ ಒಂದು ಅನುಭವವನ್ನ ಹೇಳ್ತಾ ಇದ್ದಾರೆ. 1972 ಡಿಸೆಂಬರ್ 22ರಂದು ಲಾಸ್ ಏಂಜಲೀಸ್ ಅಲ್ಲಿ ಅವರು ಕ್ರಿಸ್ಮಸ್ ಮ್ಯಾರಥಾನ್ ಅನ್ನ ಆಕಸ್ಮಿಕವಾಗಿ ಅವರು ಪತ್ತೆ ಮಾಡ್ತಾರೆ. ಅಂದ್ರೆ ನೋಡಿ, ಈಗ ಇದೆಲ್ಲ ಅವರಿಗೆ ಹೊಸ ವಿಧಾನಗಳೆಲ್ಲನೂ ಸಹ ಮನಸ್ಸಲ್ಲಿ ಬರ್ತಾ ಇದೆ. ಅಂದ್ರೆ ಭಗವಂತನೇ ಅವ್ರಿಗೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರಭುಪಾದರು ಅಂದ್ರೆ ಗುರುಗಳ ಕೃಪಾ ಕಟಾಕ್ಷನು ಸಹ ಇಲ್ಲಿದೆ. ಅವ್ರು ಅವಾಗ ಏನ್ ಮಾಡ್ತಾ ಇದ್ದಾರೆ, ಅಂಗಡಿಗಳಿಗೆ ಆ ಸಮಯದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಜನಗಳು ಹೋಗ್ತಾರೆ ಅಲ್ವಾ. ಯಾಕಂದ್ರೆ ಅವರು ಆ ಕ್ರಿಸ್ಮಸ್ ಟ್ರೀ ಅನ್ನ ಕೊಂಡ್ಕೋಬೇಕು, ಅದಕ್ಕೆ ಅಲಂಕಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಅಂಗಡಿಗಳಿಗೆ ಹೋಗ್ತಾರೆ. ಕೆಲವು ವೇಳೆ ಮಧ್ಯರಾತ್ರಿ ತನಕನೂ ಸಹ ಅಂಗಡಿಗಳು ಆ ಕ್ರಿಸ್ಮಸ್ ಸಮಯದಲ್ಲಿ ಓಪನ್ ಇರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ, ರಾಮೇಶ್ವರ ಅನ್ನೋರು ಬರ್ಟ್ ಬ್ಯಾಂಕ್ ಜೂಡಿ ಅಂಗಡಿಯ ಮುಂದೆ ಅವರು ನಿಂತಿರ್ತಾರೆ. ಅವರು ಅಲ್ಲಿ ಎಷ್ಟೊತ್ತು ನಿಂತಿರ್ತಾರೆ. ಅವರು ಇಡೀ ದಿನ ಅವರು ಹುಚ್ಚಿಡಿದಿರೋ ತರ ಅವರು ನಿಂತಿರ್ತಾರೆ ಅಲ್ಲಿ. ಆದ್ರೆ ಅವರು ಎಷ್ಟು ಅದ್ರಲ್ಲಿ ಹಣ ಸಂಗ್ರಹಣೆ ಮಾಡ್ತಾರೆ ಅಂದ್ರೆ ಬರೀ $350 ಅಷ್ಟು ಹಣವನ್ನ ಮಾತ್ರ ಅವರು ಸಂಗ್ರಹಣೆ ಮಾಡ್ತಾರೆ. 650 ವಾರ್ತಾ ಪತ್ರಿಕೆಗಳನ್ನ ಅವರು ಹಂಚ್ತಾರೆ. ಆಗ ಎಷ್ಟು ಸಮಯ ಅಂತಂದ್ರೆ 10 ಗಂಟೆ ಆಗಿರುತ್ತೆ. ಸೊ ಅವ್ರು ಯೋಚನೆ ಮಾಡ್ತಾರೆ, ನಾನು ಇಷ್ಟೊಂದು ವಾರ್ತಾ ಪತ್ರಿಕೆಗಳನ್ನ ನಾನು ಹಂಚಿದೀನಿ, ಇದೊಂದು ದಾಖಲೆನೇ, ಇದು ವಿಶ್ವ ದಾಖಲೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಆಮೇಲೆ ಅವರು ಏನ್ ಅನ್ಕೊಂತಾರೆ ಅಂತಂದ್ರೆ, ಬೇರೆಯವ್ರು ಯಾರನ್ನು ಸಹ ಬೇರೆ ಯಾರ ಭಕ್ತರು ಸಹ ಇಷ್ಟೊಂದು ಪುಸ್ತಕಗಳಂದ್ರೆ ವಾರ್ತಾ ಪತ್ರಿಕೆಗಳನ್ನ ಅವರು ಹಂಚಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. 12 ಗಂಟೆ ತನಕ ಅವರು ಅಂಗಡಿ ತೆರೆದಿದ್ರು ಸಹ ಅವ್ರು ಏನ್ ಯೋಚನೆ ಮಾಡ್ತಾರೆ, ಸರಿ ನಾನು ವಾಪಸ್ ಹೋಗ್ಬೇಕಾಗತ್ತೆ, ಯಾಕಂದ್ರೆ ಇನ್ನ ತುಂಬಾ ಲೇಟ್ ಆಗ್ಬಿಡುತ್ತೆ, ಬೇರೆಯವರೆಲ್ಲರೂ ಸಹ ನನ್ಗೆ ಕಾಯ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಏನ್ ಮಾಡ್ತಾರೆ, ಇನ್ನ ಜಾಸ್ತಿ ಹೊತ್ತಿಲ್ ಇರೋದ್ ಬೇಡ, 10 ಗಂಟೆ ಆಗಿದೆ, ವಾಪಸ್ ಹೋಗೋಣಂತೆ ಅಂತ ಹೇಳ್ಬಿಟ್ಟು ಅವರು ಮತ್ತೆ ಅವ್ರ ದೇವಸ್ಥಾನಕ್ಕೆ ವಾಪಸ್ ಹೋಗ್ತಾರೆ. ಆದ್ರೆ ಅಲ್ಲಿ ದೇವಸ್ಥಾನದಲ್ಲಿ ನೋಡಿದ್ರೆ 11 ಗಂಟೆ ಆಗಿರುತ್ತೆ ಅವ್ರು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ. ಆದ್ರೆ ಅಲ್ಲಿ ಸಂಪೂರ್ಣ ನಿಶಬ್ದ ಇರುತ್ತೆ. ಅವರಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಅಂತ ಹೇಳ್ಬಿಟ್ಟು. ದಾರಿಯಲ್ಲಿ ಇನ್ನ ಒಂದು ಅಂಗಡಿಯನ್ನ ನೋಡ್ತಾರೆ. ಸರಿ, ಇಲ್ಲಿ ತುಂಬಾ ಜನಗಳಿದ್ದಾರೆ, ಇಲ್ಲಿ ನಾನು ಇನ್ನೊಂದ್ ಸ್ವಲ್ಪ ನಾನು ಇಲ್ಲಿ ಪುಸ್ತಕಗಳನ್ನ ಹಂಚ್ಬೋದು ಅಂತ ಹೇಳ್ಬಿಟ್ಟು ಅನ್ಕೋತಾರೆ. ಆದ್ರೂ ಸಹ ಬೇಡ, ನಾನು ತುಂಬಾ ಲೇಟ್ ಆಗ್ಬಿಡುತ್ತೆ, ಹೋಗೋಣಂತೆ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ತಾರೆ. 12 ಗಂಟೆಗೆ 10 ನಿಮಿಷ ಇರ್ಬೇಕಾದ್ರೆ ಅವರು ದೇವಾಲಯದ ಹತ್ರ ಬರ್ತಾರೆ.
ಬಂದವರೇನೆ ಅವರು ಈಗ ಅವರ ಕೋಣೆಗೆ ನುಗ್ಗಿದಾಗ ಅಲ್ಲಿ ಒಬ್ರು ಇರ್ತಾರೆ, ಮಧುಕಾಂತ ಮಾತ್ರ ಇರ್ತಾರೆ. ಆಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಬೇರೆಯವರೆಲ್ಲ ಎಲ್ಲಿ ಆಲ್ರೆಡಿ ಮಲ್ಕೊಂಡ್ಲಿಕ್ಕೆ ಹೋಗ್ಬಿಟ್ರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಹೇಳ್ತಾರೆ, ಮಧುಕಾಂತ್ ಹೇಳ್ತಾರೆ, ಇಲ್ಲ ಇನ್ನ ಯಾರು ವಾಪಸ್ಸೇ ಬಂದಿಲ್ಲ, ನೀನೇ ಫಸ್ಟ್ ಬಂದಿರೋದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆಗ ಇವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ರಾಮೇಶ್ವರನ್ಗೆ ನಾನೇ ಹೆಚ್ಚು ಪುಸ್ತಕಗಳನ್ನ ಮಾರಿದೀನಿ, ಹೆಚ್ಚು ಹಣವನ್ನ ನಾನೇ ಗಳಿಸಿದೀನಿ ಅಂತ ಹೇಳ್ಬಿಟ್ಟು ನಾನ್ ಅನ್ಕೊಂಡ್ರೆ ಇನ್ನ ಯಾರು ಬಂದೇ ಇಲ್ವಲ್ಲ, ತಡ ಆಯ್ತು ಅಂತ ನಾನು ಅನ್ಕೊಂಡ್ರೆ ಯಾರು ಬಂದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಯಾಕಂದ್ರೆ ಬೇರೆಯವರೆಲ್ಲರೂ ಸಹ ಈ ಸಮಯವನ್ನ ಉಪಯೋಗಿಸ್ಕೊತಾ ಇದಾರೆ, ಈ ಕ್ರಿಸ್ಮಸ್ ಸಮಯವನ್ನ ಉಪಯೋಗಿಸ್ಕೊಂಡು ಅವರು ಪುಸ್ತಕಗಳನ್ನ ಹಂಚ್ತಾ ಇದಾರೆ. ಯಾಕಂದ್ರೆ ಅಷ್ಟೊಂದು ಜನ ಮಧ್ಯರಾತ್ರಿ ತನಕನೂ ಸಹ ಅಂಗಡಿಗಳಿಗೆ ಬರ್ತಾ ಇದ್ದಾರೆ. ಸೊ ಕೊನೆಗೆ 1:30ಕ್ಕೆ ಎಲ್ಲಾ ಭಕ್ತರು ವಾಪಸ್ ಬರ್ತಾರೆ. ಬಂದಾದ್ಮೇಲೆ ಎಲ್ಲರೂ ಸಹ ಕುತ್ಕೊಂಡು ಏನಾಯ್ತು ಅಂತ ಹೇಳ್ಬಿಟ್ಟು ಅವತ್ತಿನ ದಿವಸ ನಡೆದಿರೋದನ್ನೆಲ್ಲ ಅವರು ಮಾತಾಡ್ಕೊತಾ ಇದ್ದಾರೆ. ಮತ್ತೆ ಹೇಳ್ತಾರೆ, ನಮ್ಗೆ ಇವತ್ತು ಅಪಾರ ಸಂಖ್ಯೆಯ ಬದ್ಧಾತ್ಮರಿಗೆ ಪುಸ್ತಕಗಳನ್ನ ಹಂಚ್ಲಿಕ್ಕೆ ಸೊ ಇವತ್ತು ನಮ್ಗೆ ಸಹಾಯ ಆಯ್ತು, ಮತ್ತೆ ನಾವು ನಾಳೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇವಾಗ ಕರಂದರ ಅವರು ಅಲ್ಲೇ ಇರ್ತಾರೆ, ಅವರು ನಿದ್ದೆ ಮಾಡ್ತಿರ್ತಾರೆ. ಅದಕ್ಕೆ ಇವರೆಲ್ಲರನ್ನು ಸಹ ಮಾತಾಡ್ತಿರೋದ್ರಿಂದ ಕರಂದರನಿಗೆ ಎಚ್ಚರಿಕೆ ಆಗ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಅದಾದ್ಮೇಲೆ ಕರಂದರನು ಸಹ ಇವರ ಗಲಾಟೆಗೆ ಹೊರಗಡೆ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳಿದಾಗ ಹೇಳ್ತಾರೆ, ಈ ತರ ನಾವು ಇಷ್ಟೊತ್ ತನಕನೂ ಸಹ ನಾವು ಈ ತರ ಕ್ರಿಸ್ಮಸ್ ಮ್ಯಾರಥಾನ್ ಮುಗಿಸ್ಕೊಂಡು ನಾವು ಬಂದ್ವಿ ಅಂತ ಹೇಳಿದಾಗ ಅವ್ರಿಗೂ ಸಹ ಸಂತೋಷ ಆಗುತ್ತೆ. ಅದಾದ್ಮೇಲೆ ನಾಳೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಡಿಸೆಂಬರ್ 22, 23, 24 ಈ 3 ದಿನ ನಾವು ಮ್ಯಾರಥಾನ್ ಅನ್ನ ಹೀಗೆ ನಾವು ಆಚರಿಸಿದ್ವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಸೊ ಅವ್ರು ಹೇಳ್ತಾ ಇದಾರೆ, ಈ ಪುಸ್ತಕ ಮಾರಾಟ ಮಾಡೋ ಚಳಿವಳಿಯಲ್ಲಿ ಹಿಂದೆ ಯಾರು ಸಹ ಇಷ್ಟೊಂದು ಪುಸ್ತಕಗಳನ್ನ ವಿತರಣೆ ಮಾಡ್ಲೇ ಇಲ್ಲ ಅಂತ ಹೇಳ್ತಾ ಇದಾರೆ. ದಿನಕ್ಕೆ 25ರಿಂದ 40 ಪುಸ್ತಕಗಳನ್ನ ವಿತರಣೆ ಮಾಡಿದ್ರೆ ಅದೇ ದೊಡ್ಡದಾಗ್ತಾ ಇತ್ತು. ಆದ್ರೆ ಈಗ ಈ 3 ದಿನದಲ್ಲಿ 22, 23, 24 ಡಿಸೆಂಬರ್ ತಿಂಗಳಲ್ಲಿ 5,000ದಿಂದ 6,000 ಗ್ರಂಥಗಳವರೆಗೆ ವಿತರಣೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಒಂದು ದೇವಾಲಯದಲ್ಲಂತೂ 3 ದಿನಗಳಲ್ಲಿ 18,000 ಪುಸ್ತಕಗಳನ್ನ ವಿತರಣೆ ಮಾಡಿ ಹೊಸ ಒಂದು ದಾಖಲೆಯನ್ನೇ ಸಾಧಿಸ್ತು ಅಂತ ಹೇಳ್ತಾ ಇದಾರೆ. ಈ ಸಮಯದಲ್ಲಿ ಶ್ರೀಲ ಪ್ರಭುಪಾದರು ಮುಂಬೈಲಿ ಇದ್ದಾರೆ. ಅವರು ಜುಹು ಪ್ರದೇಶದಲ್ಲಿ ನಮಗೆ ಗೊತ್ತಿರೋ ಹಾಗೆ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗತ್ತೆ ಅಲ್ವಾ ಪ್ರಭುಪಾದರಿಗೆ. ಅಲ್ಲಿ ಒಂದು ಆ ದೇವಸ್ಥಾನದ ಭೂಮಿ ಪಡೆಯೋದ್ರಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಆ ಭೂ ಮಾಲೀಕನು ಸಹ ಭೂಮಿಯನ್ನ ಮಾರೋದಕ್ಕೆ ಅವರು ಏನಾದ್ರೂ ಒಂದು ತಡೆಯನ್ನ ತರ್ತಾ ಇದ್ದಾರೆ. ಮತ್ತೆ ಅಲ್ಲಿ ಭಕ್ತರು ಒಂದ್ ಸ್ವಲ್ಪ ಜನ ವಾಸ ಮಾಡ್ತಿದ್ರಲ್ಲ ಆ ಮುಂಬೈ ಆ ಭೂಮಿಯಲ್ಲಿ, ಅವ್ರನ್ನು ಸಹ ಹೇಗಾದ್ರೂ ಮಾಡಿ ಅಲ್ಲಿಂದ ಹೊರಗಡೆ ದಬ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ. ಸೊ ಈಗ ಶ್ರೀಲ ಪ್ರಭುಪಾದರು ರಾಧಾಕೃಷ್ಣ ಮೂರ್ತಿಗಳನ್ನ ಅಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಆದ್ರೂನು ಸಹ ಆ ಭೂ ಮಾಲೀಕ ಹೇಗಾದ್ರೂ ಮಾಡಿ ಆ ಭಕ್ತರನ್ನ ಹೊರಗಡೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಸೊ ಪ್ರಭುಪಾದರಿಗೆ ಇದು ತುಂಬಾ ಯೋಚನೆಗೆ ಕಾರಣ ಆಗ್ತಾ ಇತ್ತು. ಆದ್ರೂ ಸಹ ಅವರು ಏನೆಲ್ಲಾ ಮಾಡ್ಬೇಕು ಅದ್ರಲ್ಲಿ ಯಾವತ್ತೂನು ಅವರು ಈ ತರ ತೊಂದ್ರೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಯಾವ್ದನ್ನು ಸಹ ಅವ್ರು ನಿಲ್ಲಿಸ್ತಾ ಇರ್ಲಿಲ್ಲ, ಎಲ್ಲವನ್ನೂ ಅವರು ಸರಿಯಾಗಿ ಮಾಡ್ತಾ ಇದ್ರು. ಹರೇ ಕೃಷ್ಣ ಮಾತಾಜಿ, ಏನಾದ್ರು ಹೇಳಿದ್ರಾ? ಸೊ ಅವ್ರು ಮಾಮೂಲಿ ಬೆಳಗ್ಗೆ ಎದ್ದು ಅವರು ವಾಕಿಂಗ್ ಹೋಗ್ತಾ ಇದ್ರು, ಅದನ್ನ ಮಾಡ್ತಾ ಇದ್ರು. ಸಂಜೆನೂ ಸಹ ಭಕ್ತಿ ಸಾಮೃತ ಸಿಂಧು ಬಗ್ಗೆ ಪ್ರವಚನ ಮಾಡ್ತಾ ಇದ್ರು. ಮತ್ತೆ ಅವ್ರ ಪತ್ರ ವ್ಯವಹಾರ ಬೇರೆ ಎಷ್ಟೊಂದು ಇವಾಗ ಅನೇಕ ಕಡೆ ಇವಾಗ ಇಸ್ಕಾನ್ ಸಂಸ್ಥೆಗಳಾಗಿದೆ, ಎಲ್ಲಾ ಕಡೆಗೂ ಅವರು ಪತ್ರ ಮುಖೇನ ಅವರು ವ್ಯವಹಾರ ಮಾಡ್ತಾ ಇದ್ರು. ಮತ್ತೆ ಈಗ ಜನವರಿಯಲ್ಲಿ ಅವರು ಮುಂಬೈ ಮಂಟಪೋತ್ಸವಕ್ಕೆ ಅವರು ಸಿದ್ಧತೆಯನ್ನ ಮಾಡ್ಕೋತಾ ಇದ್ರು. ಅದ್ರ ಬಗ್ಗೆ ಎಲ್ಲಾನು ಸಹ ಅವರು ಯೋಚನೆ ಮಾಡ್ಕೊಂಡು ಅದನ್ನೆಲ್ಲಾನು ಅವರು ಮಾಡ್ಕೊಂತಾ ಹೋಗ್ತಾ ಇದ್ರು. ಇಷ್ಟೆಲ್ಲ ಅವ್ರಿಗೆ ಟೆನ್ಷನ್ ಇದ್ರೂನು ಸಹ ಯಾವ್ದನ್ನು ಅವ್ರು ನಿಲ್ಲಿಸ್ತಾ ಇರ್ಲಿಲ್ಲ. ಸೊ ಅಮೆರಿಕದ ಲಾಸ್ ಏಂಜಲೀಸ್ ಕಡೆ ಪುಸ್ತಕ ವಿತರಣೆಯನ್ನು ಕೇಳಿ ಪ್ರಭುಪಾದರಿಗಂತೂ ತುಂಬಾ ಸಂತೋಷ. ನೋಡಿ ಅಲ್ಲಿ ತುಂಬಾ ಅವ್ರಿಗೆ ಕಷ್ಟದ ವಾತಾವರಣ ಇದೆ, ಆದ್ರೆ ಇಲ್ಲಿ ಆ ಪುಸ್ತಕ ಹಂಚ್ತಾ ಇರೋದನ್ನ ಆ ವಿಷಯವನ್ನ ಕೇಳಿ ಅವ್ರಿಗೆ ತುಂಬಾ ಅದು ಮನಸ್ಸಿಗೆ ಸಮಾಧಾನವನ್ನ ತಂದ್ಕೊಡ್ತಾ ಇದೆ. ಸೊ ಈಗ ಇಲ್ಲಿ ಪ್ರಭುಪಾದರು ಈ ಜಯವನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಆಮೇಲೆ ಅವರು ಆಪ್ತ ಕಾರ್ಯದರ್ಶಿನ ಕರೆದು ಒಂದು ಪತ್ರವನ್ನ ಬರೀಲಿಕ್ಕೆ ಹೇಳ್ತಾರೆ ರಾಮೇಶ್ವರನಿಗೆ. ನೀವು ಬರ್ದ ಡಿಸೆಂಬರ್ 27ನೇ ತಾರೀಕು ಬರ್ದಿರುವಂತಹ ಪತ್ರ ನನಗೆ ತಲುಪಿದೆ. 72ನೇ ಇಸ್ವಿಯ ಡಿಸೆಂಬರ್ 22ರಿಂದ 24ವರೆಗೆ ನೀವು ಮಾಡಿರುವಂತಹ ಈ 3 ದಿನಗಳ ಕಾಲಾವಧಿಯಲ್ಲಿ ನೀವು ಎಷ್ಟೊಂದು ಪುಸ್ತಕಗಳನ್ನ ಮಾಡಿದರೆ ಇದನ್ನ ಕೇಳಿ ನನಗೆ ತುಂಬಾ ಸಂತೋಷ ಆಗಿದೆ. ಒಂದ್ ದೇವಾಲಯದಲ್ಲಿ ಕೇವಲ 3 ದಿನದಲ್ಲಿ 17,000 ಪುಸ್ತಕಗಳನ್ನ ಮಾರಿದ್ದಾರೆ ಅಂತ ಹೇಳಿದ್ರೆ ನಂಗೆ ನಂಬ್ಲಿಕ್ಕೆನೆ ಕಷ್ಟ ಆಗ್ತಾ ಇದೆ. ನಿಮ್ಮ ದೇಶದಲ್ಲಿ ಜನರು ತಡವಾಗಿ ಆದ್ರೂ ಕೃಷ್ಣ ಪ್ರಜ್ಞಾ ಚಳವಳಿಗೆ ಬರ್ಲಿಕ್ಕೆ ಆಸಕ್ತಿನ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ಇದು ಸೂಚಿಸ್ತಾ ಇದೆ ಅಂತ ಹೇಳ್ತಾ ಇದಾರೆ. ಇಲ್ಲ ಅಂತಂದ್ರೆ ನಮ್ಮ ಗ್ರಂಥಗಳನ್ನ ಯಾಕೆ ಅವ್ರು ಕೊಳ್ತಾರೆ, ಇಷ್ಟೊಂದು ಮಾರಿದ್ದಾರೆ ಅಂತಂದ್ರೆ ಅವ್ರಿಗೆಲ್ಲರಿಗೂ ಸಹ ಆಸಕ್ತಿ ಇದೆ ಅಂತಾನೆ ಅರ್ಥ ಅಂತ ಹೇಳ್ತಾ ಇದ್ರೆ. ಪ್ರಾಯಶಃ ಗ್ರಂಥಗಳನ್ನ ನಮ್ಮ ಹುಡುಗರನ್ನು ನೋಡಿ ಅವರ ಪ್ರಾಮಾಣಿಕತೆ ಪುಸ್ತಕಗಳನ್ನ ಮಾರೋದ್ರಲ್ಲಿ ಅವರಿಗಿರುವ ಕಳಕಳಿ ಪ್ರಜ್ಞೆಯ ಸಂದೇಶವನ್ನು ಜನಕ್ಕೆ ತಲುಪಿಸಬೇಕೆಂಬ ಅವರ ಆಸಕ್ತಿಗಳನ್ನು ಕಂಡು ಹರೇ ಕೃಷ್ಣ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಮಾಡ್ಕೊಳ್ಳಿ.
ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಯಾಕೆ ಇಷ್ಟೊಂದು ಪುಸ್ತಕಗಳನ್ನು ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ, ಅದ್ ಯಾರು ಹಂಚ್ಲಿಕ್ಕೆ ಹೋಗ್ತಿದ್ದಾರೆ ಆ ಭಕ್ತರ ಆ ಒಂದು ಪ್ರಾಮಾಣಿಕತೆಯನ್ನ ನೋಡಿ, ಅವ್ರಿಗಿರುವಂತಹ ಕಳಕಳಿಯನ್ನ ನೋಡ್ಬಿಟ್ಟು ಆ ಜನರು ಆ ಪುಸ್ತಕಗಳನ್ನ ಕೊಂಡ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಹೇಳ್ತಾ ಇದಾರೆ. ಇದು ತುಂಬಾ ಅಪರೂಪವಾದ ಸಂಗತಿ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಲಾಸ್ ಏಂಜಲೀಸ್ ಮತ್ತು ಜಗತ್ತಿನ ಇತರ ಭಾಗಗಳಲ್ಲಿ ನಮ್ಮ ಹುಡುಗರು ಹುಡುಗಿಯರು ನಮ್ಮ ದಿವ್ಯ ಸಾಹಿತ್ಯದ ಅಪೂರ್ವ ಗುಣವನ್ನು ಅರ್ಥ ಮಾಡಿಕೊಂಡು ಮೆಚ್ಚಿಕೊಂಡು ತಾವಾಗಿಯೇ ಎಲ್ಲ ವಿಷಮ ಪರಿಸ್ಥಿತಿಯಲ್ಲಿ ಪುಸ್ತಕಗಳನ್ನು ಹಂಚಲು ತೊಡಗಿರುವುದು ನನಗಂತೂ ತುಂಬಾ ಸಂತೋಷವಾಗಿದೆ. ಓಕೆ, ಇದೇನಾದ್ರೂ ಪುಸ್ತಕ ಹಂಚೋದೇನಾದ್ರು ಅಷ್ಟು ಈಸಿನಾ? ಈಸಿ ಇಲ್ಲ. ಎಷ್ಟು ಅಲ್ಲೆಲ್ಲ ಅವ್ರಿಗೆ ತೊಂದರೆಗಳು ಬರ್ತಿದೆ, ಆದ್ರೂ ಸಹ ಇದನ್ನೆಲ್ಲ ಎದುರಿಸಿ ನಮ್ಮ ಹುಡುಗ ಹುಡುಗಿಯರು ಇದನ್ನೆಲ್ಲಾನು ಅವರು ಮಾಡ್ತಾ ಇದ್ದಾರೆ. ಇದು ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನೋಡಿ ಇಲ್ಲಿ ಏನ್ ಹೇಳ್ತಾರೆ, ತುಂಬಾ ಮುಖ್ಯವಾಗಿರೋ ವಿಷಯ ಪ್ರಭುಪಾದ್ರೆ ಹೇಳ್ತಾ ಇದಾರೆ. ಈ ಒಂದೇ ಒಂದು ಕಾರ್ಯದಿಂದಲೇ ಅವರಿಗೆ ಭಗವದ್ಧಾಮ ನಿಶ್ಚಿತವಾಗಿದೆ ಎನ್ನಬಹುದು ಅಂತ ಹೇಳ್ತಾರೆ. ನೋಡಿ, ಆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಬಗ್ಗೆ ಪ್ರಭುಪಾದ್ರು ಮಾತಾಡ್ತಾನೆ ಇಲ್ಲ. ಈ ಪುಸ್ತಕವನ್ನ ಏನ್ ಹಂಚ್ತಾ ಇದ್ದಾರೆ, ಇದೊಂದೇ ಕಾರ್ಯ ಸಾಕು ಅವರು ಭಗವಂತನ ಬಳಿಗೆ ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದಾರೆ. ಅದೇ ದಿನ ಅವರು ಕರಂದರ್ಗೂ ಸಹ ಅವರು ಪತ್ರವನ್ನ ಬರೀತಾರೆ. ನಾನು ಅನ್ಕೊಂಡೇ ಇರ್ಲಿಲ್ಲ ಕರಂದರ ಇಷ್ಟೊಂದು ಪುಸ್ತಕಗಳನ್ನ ಅವರು ಮಾರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದು ನನ್ಗೆ ಅನ್ಸುತ್ತೆ ಇದು ಕೇವಲ ಕೃಷ್ಣನ ಆಶೀರ್ವಾದ ಅಂತಾನೆ ನಾನು ಭಾವಿಸ್ತೀನಿ. ನೀನು ಸಹ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನನ್ನ ಯಶಸ್ಸಿನ ಗುಟ್ಟು ಇಷ್ಟೇ, ನಾನು ವೈಯಕ್ತಿಕವಾಗಿ ಏನೋ ಒಂದು ಅತ್ಯದ್ಭುತವಾದದನ್ನ ಮಾಡಿದ್ದೇನೆ ಎಂದಲ್ಲ, ಆದರೆ ಯಾರು ನನಗೆ ಸಹಾಯ ಮಾಡುತ್ತಿದ್ದಾರೋ ಅವರು ತುಂಬಾ ಪ್ರಾಮಾಣಿಕರಾಗಿದ್ದಾರೆ, ಕೆಲಸ ಮಾಡಿರುವವರು ಅವರು ಅಂತ ಹೇಳ್ತಾರೆ. ನೋಡಿ, ಪ್ರಭುಪಾದರು ಎಲ್ಲ ಒಂದು ಈ ಯಶಸ್ಸನ್ನ ನನ್ನಿಂದಾನೇ ಅಂತ ಅವ್ರು ಹೇಳ್ತಾ ಇಲ್ಲ, ಕೃಷ್ಣನ ದಯೆಯಿಂದ ಇಷ್ಟೆಲ್ಲ ಪುಸ್ತಕಗಳನ್ನ ಮಾರ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಇದಾರೆ. ಮತ್ತೆ ಅವ್ರು ಇನ್ನ ಏನ್ ಹೇಳ್ತಾರೆ ಅಂತಂದ್ರೆ, ಇದು ಯಶಸ್ಸಿನ ಗುಟ್ಟು ಏನು ಅಂತಂತಂದ್ರೆ, ನಾನೇನೋ ಒಂದು ಅದ್ಭುತವಾದದನ್ನ ಮಾಡ್ತಾ ಇದೀನಿ ಅಂತ ಅಲ್ಲ, ಆದ್ರೆ ನನ್ಗೆ ಯಾರೇ ಸಹಾಯ ಮಾಡ್ಲಿಕ್ಕೆ ಈಗ ಕೃಷ್ಣ ಕಳ್ಸಿದ್ದಾರೆ ಅವರೆಲ್ಲರೂ ಸಹ ತುಂಬಾ ಪ್ರಾಮಾಣಿಕರಾಗಿದ್ದಾರೆ ಅಂತ ಹೇಳ್ತಾ ಇದಾರೆ. ಜಗತ್ತಿನಾದ್ಯಂತ ಬೇರೆಯವರು ಸೋತಿರುವಲ್ಲಿ ನಾವು ಜಯ ಗಳಿಸುತ್ತಿದ್ದರೆ ಅದಕ್ಕೆ ಕಾರಣ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವ ಶಿಷ್ಯವರ್ಗ. ಅಲ್ಲ, ನಾವು ನೋಡಿದೀವಿ ಇವಾಗ ಎಷ್ಟೊಂದ್ ಜನರು ಸಹ ಈ ಭಾರತದ ಈ ಸಂಸ್ಕೃತಿಯನ್ನ ಈ ಜ್ಞಾನವನ್ನ ಎಲ್ಲರಿಗೂ ಹಂಚ್ಬೇಕು ಅಂತ ಹೇಳ್ಬಿಟ್ಟು ಅಮೆರಿಕಾಗೆ ಹೋದವ್ರು ಎಷ್ಟೋ ಜನ ಇದ್ದಾರೆ. ಆದ್ರೆ ಅವರು ಅಮೆರಿಕಾಗೆ ಈ ಜ್ಞಾನವನ್ನ ಕೊಡೋ ಬದಲು ಅವರೇ ಬದಲಾಗ್ಬಿಟ್ಟಿದ್ದಾರೆ ಅಲ್ವಾ. ಆದ್ರೆ ಇಲ್ಲಿ ಪ್ರಭುಪಾದರು ಯಶಸ್ಸನ್ನ ಪಡೆದಿದ್ದಾರೆ. ಯಾಕೆ ಅಂತಂದ್ರೆ ಅವರ ಶಿಷ್ಯರೆಲ್ಲರೂ ಸಹ ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡಾಂಬಿಕತೆ ಮತ್ತು ಮೋಸಗಾರಿಕೆ ಈ ಕಾಲದಲ್ಲಿ ಒಂದು ಸ್ವಲ್ಪ ಪ್ರಾಮಾಣಿಕತೆ ಕೂಡ ತುಂಬಾ ಅಪರೂಪದ ವಿಷಯವಾಗಿದೆ ಅಲ್ವಾ. ಕಲಿಯುಗ ಅಂತಂದ್ರೆ ಏನು ಅಲ್ವಾ, ಇಲ್ಲಿ ದ್ವಂದ್ವತೆ ಇದೆ, ಯಾವಾಗ್ಲೂ ಕಲಹ ಪ್ರಿಯರು ಕಲಿಯುಗದಲ್ಲಿ ಇರೋರು. ಆದ್ರೆ ಇಂತಹ ಒಂದು ವಾತಾವರಣ ಇದ್ರೂನು ಸಹ ಸ್ವಲ್ಪ ಪ್ರಾಮಾಣಿಕತೆ ಅದು ಅದನ್ನ ಯಾರಾದ್ರೂ ಪ್ರದರ್ಶನ ಮಾಡಿದ್ರೆ ಅದು ತುಂಬಾ ಅಪರೂಪದ ವಿಷಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ನಾನು ಅದೃಷ್ಟವಂತ, ಕೃಷ್ಣನು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ನಿಮ್ಮಂತಹ ಹುಡುಗ ಹುಡುಗಿಯರನ್ನ ನನ್ನ ಬಳಿಗೆ ಕಳಿಸಿದಾನೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಯಾವಾಗ್ಲೂ ಸಹ ಈ ಯಶಸ್ಸನ್ನ ಅವರು ಆ ಅಮೇರಿಕನ್ ಶಿಷ್ಯರಿಗೆ ಅವರು ಕೊಡ್ತಾರೆ ಅಲ್ವಾ. ಆ ಹುಡುಗ ಹುಡುಗಿಯರು ತುಂಬಾ ಪ್ರಾಮಾಣಿಕರಾಗಿದ್ದಾರೆ, ಇಂತಹ ಶಿಷ್ಯರನ್ನ ನಂಗೆ ಕೃಷ್ಣ ಕಳಿಸಿದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಕ್ರಿಸ್ಮಸ್ ಮ್ಯಾರಥಾನ್ ಕಾರ್ಯಕ್ರಮವನ್ನ ಮೆಚ್ಚಿ ಶಿಲ ಪ್ರಭುಪಾದರು ಬರೆದ ಪುಸ್ತಕಗಳು ಮತ್ತು ಪುಸ್ತಕ ವಿತರಣೆ ಮಾಡಿದ ಭಕ್ತರು ಭಗವದ್ಧಾಮಕ್ಕೆ ಹಿಂತಿರುಗುತ್ತಾರೆ ಎಂದು ಅವರು ನೀಡಿದ ಆಶ್ವಾಸನ ಗ್ರಂಥ ವಿತರಣಾ ಚಳವಳಿಗೆ ಮತ್ತಷ್ಟು ಉರುಪನ್ನ ನೀಡಿತು ಅಲ್ವಾ. ಪ್ರಭುಪಾದರು ಏನೇ ಮಾತಾಡಿದ್ರು ಸುಮ್ನೆ ಮಾತಾಡೋದಿಲ್ಲ ಅಲ್ವಾ. ಇವಾಗ ಪ್ರಭುಪಾದರು ಏನ್ ಹೇಳಿದ್ರು, ಇದೊಂದೇ ಕಾರ್ಯ ಸಾಕು ಅವರು ಭಗವಂತನ ಧಾಮಕ್ಕೆ ಮರಳಲಿಕ್ಕೆ ಅಂತ ಹೇಳಿದ್ರಲ್ವಾ. ಈ ಒಂದು ಸೆಂಟೆನ್ಸ್ ಏನಿದೆ ಎಲ್ಲರಿಗೂ ಇನ್ನ ಹೆಚ್ಚು ಉರುಪನ್ನ ತಂದ್ಕೊಡ್ಲಿಕ್ಕೆ ಶುರು ಮಾಡ್ತು. ಇನ್ನ ಪುಸ್ತಕ ವಿತರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಇನ್ನ ಮಹಾವೇಗದಿಂದ ಉತ್ಸಾಹದಿಂದ ಈ ಮ್ಯಾರಥಾನ್ ಅನ್ನ ಅವ್ರಿಗೆ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ಭಕ್ತರಿಗೇನು ಇನ್ನ ಯಾವ್ದಾದ್ರು ಹೊಸ ಒಂದು ಮಾರ್ಗಗಳನ್ನ ನಾವು ಕಂಡಿಡಿಯೋಣಂತೆ ಪುಸ್ತಕವನ್ನ ವಿತರಣೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅಂದ್ರೆ ಇವಾಗ ಅವರು ಹೇಗೆ ಅವರು ಉತ್ಸಾಹದಿಂದ ಮುನ್ನುಗ್ತಾ ಇದ್ದಾರೆ ಅಂತಂದ್ರೆ, ಹಿಂದಿನ ದಾಖಲೆಗಳನ್ನೆಲ್ಲ ಮುರಿದು ಅವರು ಹೊಸ ದಾಖಲೆಗಳನ್ನ ಅವರು ಮಾಡ್ತಾ ಇರ್ತಾರೆ. ಇವಾಗ ಮುಂದೆ ಭವಿಷ್ಯದಲ್ಲೂ ಸಹ ಇನ್ನ ಹೆಚ್ಚು ಸಾಧನೆಯನ್ನ ಮಾಡ್ಬೇಕು ಅಂತ ಬಿಟ್ಟು ಅವರು ಯೋಜನೆಗಳನ್ನ ಹಾಕೋತಾ ಇದ್ದಾರೆ. ಮತ್ತೆ ಈಗ 1973ನೇ ಇಸ್ವಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ. ಅಲ್ಲಿ ಫೆಬ್ರವರಿ ವಾರ್ತಾ ಪತ್ರದಲ್ಲಿ ರಾಮೇಶ್ವರ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಒಬ್ಬ ಕಾಲೇಜ್ ವಿದ್ಯಾರ್ಥಿ ಒಂದು ಪತ್ರವನ್ನ ಬರೆದಿರ್ತಾನೆ. ಸೊ ಅದ್ರ ಕುರಿತಾಗಿ ಇಲ್ಲಿ ಒಂದು ವಿಷಯವನ್ನ ಬರಿತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದಾರೆ ವಿದ್ಯಾರ್ಥಿ ಅಂತಂದ್ರೆ, ಸ್ವಾಮಿ ನಾನು ಕೆಲವು ವಾರದ ಹಿಂದೆ ಕೃಷ್ಣ ಭಕ್ತರು ಅಂದ್ರೆ ಡೆನ್ವರ್ ಇಂದ ಇರ್ಬೇಕು, ಅವರು ಪುಸ್ತಕ ವಿತರಣೆಗೋಸ್ಕರ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಿದ್ರು. ಒಬ್ಬ ತರುಣ ಬಂದ್ಬಿಟ್ಟು ಅವರು ನನ್ಗೆ ಪ್ರಭುಪಾದರ ಭಗವದ್ಗೀತೆಯ ಅನುವಾದವನ್ನ ತೋರಿಸ್ಬಿಟ್ಟು ನೀವು ಅದನ್ನ ತಗೊಳ್ಳಿ ಅಂತ ಕೇಳ್ದ. ನನಗೆ ಮೊದ್ಲು ಪ್ರಾರಂಭದಲ್ಲಿ ನನಗೆ ಇದ್ರ ಬಗ್ಗೆ ನನಗೇನು ಆಸಕ್ತಿ ಇರ್ಲಿಲ್ಲ. ನನಗೆ ತೊಂದರೆ ಕೊಡ್ಬೇಡಿ ಅಂತಾನೆ ನಾನು ಹೇಳ್ದೆ ಆ ತರುಣನಿಗೆ. ಆದ್ರೆ ಅವ್ನು ತುಂಬಾ ಬಲವಂತ ಮಾಡಿದ್ದಕ್ಕೆ ನಾನು ಕೊನೆಗೆ ಒಪ್ಕೊಂಡು ನಾನು ಒಂದು ಗೀತೆಯ ಪುಸ್ತಕವನ್ನ ನಾನು ತಗೊಂಡೆ. ಅದನ್ನ ಓದ್ಲಿಕ್ಕೆ ನಾನು ಶುರು ಮಾಡಿದೆ. ಅದನ್ನ ನಾನು ಇನ್ನ ಪೂರ್ತಿಯಾಗಿ ಓದಿಲ್ಲ, ಆದ್ರೆ ನನಗೆ ತುಂಬಾ ಅದು ನನಗೆ ಲಾಭವನ್ನ ತಂದ್ಕೊಡ್ತಾ ಇದೆ, ನನಗೆ ಲಾಭಪ್ರದವಾಗಿ ಕಾಣ್ತಾ ಇದೆ. ತರ್ಕ ಮತ್ತು ಅನುಭವ ಪ್ರಾಮಾಣ್ಯದಿಂದ ರೂಪಿತವಾಗಿರೋದು ನನ್ನ ಮನಸ್ಸಿಗೆ ಕೂಡ ಈ ಗ್ರಂಥದ ಆಧ್ಯಾತ್ಮಿಕ ಅಂಶವು ರುಚಿಸತೊಡಗಿದೆ ಅಂತ ಹೇಳ್ತಾರೆ. ಬೇರೆಯವರೆಲ್ಲ ಇವಾಗ ಸೈಂಟಿಸ್ಟ್ ಎಲ್ಲ ಏನು ಅವರು ಪ್ರತ್ಯಕ್ಷವಾಗಿ ನೋಡ್ಬೇಕು, ಕಣ್ಣಿಂದ ನೋಡಿದ್ರೆ ಅಷ್ಟೇನೆ ಅವರು
ಒಪ್ಕೋತಾರೆ ಅಲ್ವಾ. ಅವರ ತರ್ಕ ಅಂದ್ರೆ ತರ್ಕವನ್ನ ಮಾಡುವಂತಹ ಒಂದು ಮನಸ್ಥಿತಿಯನ್ನ ಹೊಂದಿರ್ತಾರೆ. ಏನೇ ಒಂದು ನಮ್ಮ ಬುಕ್ಕಲ್ಲಿ ಹೇಳಿರೋದನ್ನ ಅವರು ಸುಮ್ನೆ ಒಪ್ಕೊಳೋದಿಲ್ಲ. ಆದ್ರೆ ನನ್ನ ಮನಸ್ಥಿತಿ ಆತರ ಇದ್ರೂನು ಸಹ ಇಲ್ಲಿ ಒಂದು ಏನು ಆಧ್ಯಾತ್ಮಿಕ ಅಂಶ ಇದೆ ನನಗೆ ರುಚಿಯನ್ನ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಇದನ್ನ ಬೇರೆಯವ್ರ ಜೊತೆ ಚರ್ಚೆನೂ ಸಹ ಮಾಡ್ತಾ ಇದ್ದೀನಿ. ಇದನ್ನ ನನಗೆ ಕೆಲವು ಭಾಗಗಳನ್ನ ಓದಿದ್ರೆ ಅದನ್ನ ನನಗೆ ಮರಿಲಿಕ್ಕೆ ಸಹ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕೃತಿ ನನಗೆ ನಿಜವಾಗ್ಲೂ ಆಸಕ್ತಿನ ನನಗೆ ಉಂಟು ಮಾಡಿದೆ. ನಿಜ ಹೇಳ್ಬೇಕಂದ್ರೆ ಕ್ರೈಸ್ತ ಧರ್ಮ, ಜೆನ್, ಬುದ್ಧಿಸಂ ಮತ್ತೆ ಯೋಗದ ಕೆಳಸ್ತರಗಳು ಮೊದಲಾದವುಗಳ ನನ್ನ ವಿಸ್ತಾರವಾದ ಅಭ್ಯಾಸವು ಮಾಡಲಾಗದನ್ನ ಭಗವದ್ಗೀತೆ ಮಾಡುತ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಅವರ ಅನುಭವವನ್ನ ಹೇಳ್ತಾ ಇದ್ದಾರೆ. ಬೇರೆ ಯಾವುದೇ ಒಂದು ಪುಸ್ತಕಗಳು ನನಗೆ ಇಂತಹ ಒಂದು ಅನುಭವವನ್ನ ನನಗೆ ತಂದ್ಕೊಟ್ಟಿಲ್ಲ. ಅಂತಹ ಅನುಭವವನ್ನ ನನಗೆ ಈ ಭಗವದ್ಗೀತೆ ತಂದ್ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದ್ರೆ ನಾನು ನನ್ನ ಜೀವನದ ಪ್ರಾರಂಭವನ್ನ ನಾನು ಈಗ ಕಂಡಿಡ್ದೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ರಾಮೇಶ್ವರ ಇವಾಗ ಸಂಕೀರ್ತನೆ ಬಗ್ಗೆ ಇನ್ನ ಅದರ ಜಯವನ್ನ ಹೇಳ್ತಾನೆ ಹೋಗ್ತಾ ಇದ್ದಾರೆ. ನಮ್ಮ ಪುಸ್ತಕ ವಿತರಣೆಯ ಪರಿಣಾಮವನ್ನ ಯಾರು ಸರಿಯಾಗಿ ಗ್ರಹಿಸಲಾರರು. ಒಂದು ವೇಳೆ ಪ್ರತಿಯೊಂದು ತಿಂಗಳು ಎಷ್ಟು ಗ್ರಂಥಗಳನ್ನ ನಾವು ಮಾರ್ತಾ ಇದೀವಿ ಅಂತ ಲೆಕ್ಕ ಹಾಕಿದ್ರೆ ಅತ್ಯುತ್ತಮ ಖರೀದಿಯ ಪಟ್ಟಿಯಲ್ಲಿ ದೇಶದಾದ್ಯಂತ ನಮ್ಮ ಪುಸ್ತಕದ ಹೆಸರೇ ಕಾಣುತ್ತೆ ಅಂತ ಹೇಳ್ತಾ ಇದಾರೆ. ನೋಡಿ, ಈಗ ಹಲವಾರು ಪುಸ್ತಕಗಳಿದೆ ಅಲ್ವಾ, ಪ್ರಭುಪಾದರು ಬರ್ದಿರುವಂತಹ ಪುಸ್ತಕಗಳನ್ನ ಬಿಟ್ಟು ಬೇರೆ ಪುಸ್ತಕಗಳು ಸಹ ಮಾರಾಟ ಆಗ್ತಿದೆ. ಆದ್ರೆ ಯಾರಾದ್ರೂ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಮಾಡಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪುಸ್ತಕಗಳು ಈಗ ಎಷ್ಟು ಮಾರಾಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಮ್ಮ ಹೊಸ ಗೀತಾ ಕೃತಿಯ ಈವರೆಗೆ ಪ್ರಕಟವಾದ ಬೇರೆಲ್ಲ ಗೀತೆಯ ಆವೃತ್ತಿಗಳಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹಲವಾರು ಗೀತಾ ಪುಸ್ತಕಗಳು ಸಹ ಖರ್ಚಾಗಿದೆ. ಆದ್ರೆ ಪ್ರಭುಪಾದರು ಬರ್ದಿರುವಂತಹ ಈ ಆಸ್ ಇಟ್ ಈಸ್ ಗ್ರಂಥ ಏನಿದೆ ಅದು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾಕ್ಮಿಲನ್ ಸಂಸ್ಥೆ ಇವಾಗ ಭಗವದ್ಗೀತೆಯ ಪುಸ್ತಕಗಳನ್ನ ಆಲ್ರೆಡಿ ಅದು ಸಾವಿರಾರು ಪ್ರತಿಗಳನ್ನ ಅದು ಮಾರಿದೆ. ಆಗಸ್ಟ್ ಅಲ್ಲಿ ಮುದ್ರಿತವಾದ ಈ ಕೃತಿಯು 27,000ಕ್ಕೂ ಮಿಕ್ಕ ಪ್ರತಿಗಳನ್ನ ನಾವೇ ಮಾರಿದೀವಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಸಾವಿರಾರು ಪ್ರತಿಗಳನ್ನ ಮಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪುಸ್ತಕ ನಿಧಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣವು ಬರತೊಡಗಿದಾಗ ಶ್ರೀಲ ಪ್ರಭುಪಾದರು ತಮ್ಮ ವಿಶ್ವಸ್ತ ಸಮಿತಿಯ ಯೋಜನೆಯ ಮೂಲಕ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಪುಸ್ತಕಗಳನ್ನ ಮುದ್ರಿಸಿ ದಾಸ್ತಾನು ಗೃಹದಲ್ಲಿ ಅವುಗಳನ್ನ ಸಂಗ್ರಹಿಸಿಟ್ಟು ವಿತರಣೆಗೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಅವು ವರ್ಷವಿಡೀ ಒದಗುವಂತೆ ಏರ್ಪಾಡು ಮಾಡಿದರು ಅಂತ ಹೇಳ್ತಾರೆ. ಇವಾಗ ಹೆಚ್ಚು ಪುಸ್ತಕ ಈಗ ಎಲ್ಲರೂ ಕೊಂಡ್ಕೊಂತಾ ಇರೋದ್ರಿಂದ ಅವ್ರು ಏನ್ ಮಾಡ್ತಾ ಇದಾರೆ, ಆ ಪುಸ್ತಕ ನಿಧಿಯಿಂದ ಬರ್ತಿರೋ ಹಣದಲ್ಲಿ ಅವರು ಇನ್ನ ಹೆಚ್ಚು ಪುಸ್ತಕಗಳನ್ನ ನೀವು ಪ್ರಿಂಟ್ ಮಾಡ್ಬಿಟ್ಟು ನೀವು ಅದನ್ನ ದಾಸ್ತಾನು ಯಾವಾಗ್ಲೂ ಸಹ ಅದನ್ನ ಸ್ಟಾಕ್ ಇಟ್ಟಿರ್ಬೇಕು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾರೆ. ಮಾರಾಟಕ್ಕೆ ಸುಲಭವಾದ ಜನನ ಮರಣಗಳ ಆಚೆಗೆ, ಕೃಷ್ಣನೆಡೆಗೆ, ರಾಜವಿದ್ಯಾ ಮತ್ತು ಯೋಗದ ಪರಿಪೂರ್ಣತೆ ಮುಂತಾದ ಚಿಕ್ಕ ಪುಸ್ತಕಗಳನ್ನು ಸಹಸ್ರ ಸಂಖ್ಯೆಯಲ್ಲಿ ಮುದ್ರಿಸಲಾಯಿತು. ನೋಡಿ, ಇಲ್ಲಿ ಒಂದಲ್ಲ ಎರಡಲ್ಲ ಸಹಸ್ರ ಸಂಖ್ಯೆಯಲ್ಲಿ ಈ ಚಿಕ್ಕ ಪುಸ್ತಕಗಳೇನಿದೆ ಅದನ್ನೆಲ್ಲವನ್ನು ಸಹ ಮುದ್ರಿಸಲಾಯಿತು ಅಂತ ಹೇಳ್ತಾ ಇದ್ದಾರೆ. ವಿತರಣಾಕಾರರು ತಮ್ಮ ಪುಸ್ತಕ ಚೀಲದಲ್ಲಿ ನಾನಾ ಪುಸ್ತಕಗಳನ್ನ ತುಂಬಿಕೊಂಡು ವಿತರಣೆಗೆ ಹೊರಡ್ತಾ ಇದ್ರು. ಇವಾಗ ಹಲವಾರು ಪುಸ್ತಕಗಳಿದೆ. ಮೊದ್ಲಾದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಭಗವದ್ಗೀತಾ ಪುಸ್ತಕ ಇತ್ತು, ಕೃಷ್ಣ ಪುಸ್ತಕ ಇತ್ತು, ಮತ್ತೆ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಇತ್ತು. ಈಗ ಹಲವಾರು ಚಿಕ್ಕ ಪುಸ್ತಕಗಳನ್ನ ಮುದ್ರಿಸ್ತಾ ಇದ್ರೆ ಅದು ಸಹಸ್ರಾರು ಸಂಖ್ಯೆಯಲ್ಲಿ. ಈಗ ಯಾರೇ ಇವಾಗ ಪುಸ್ತಕ ವಿತರಣೆಗೆ ಹೋದ್ರೆ ಅವರ ಚೀಲದಲ್ಲಿ ಈಗ ಹಲವಾರು ಪುಸ್ತಕಗಳನ್ನ ತುಂಬಿಕೊಂಡು ಅವರು ಹೋಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಶೋಪನಿಷತ್ತು, ಭಗವದ್ಗೀತಾ, ಶ್ರೀಮದ್ ಭಾಗವತ, ದೇವೋತ್ತಮ ಪರಮಪುರುಷ ಕೃಷ್ಣ, ಇತರ ಈ ಎಲ್ಲಾ ಪುಸ್ತಕಗಳು ಸಹ ಅವರ ಚೀಲದಲ್ಲಿ ಇರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಿರು ಪುಸ್ತಕಗಳ ವಿವರಣಾ ಪುಸ್ತಕಗಳು, ಮರಳಿ ದೇವೋತ್ತಮನಲ್ಲಿಗೆ, BTG ನಿಯತಕಾಲಿಕೆಗಳು, ಕಡಿಮೆ ಬೆಲೆಯ ಆನಂದ ಆಗರ, ಕೃಷ್ಣ ಮತ್ತು ಹರೇ ಕೃಷ್ಣ ನಾಮಸ್ಮರಣೆಯ ಬಗ್ಗೆ ಇತ್ಯಾದಿ ಪುಸ್ತಕಗಳು ಇರ್ತಾ ಇದ್ವು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 4 ನಿಮಿಷ ಇರುವುದು. ಜಾಸ್ತಿ ಸಮಯ ತಗೊಂಡೆ ಅನ್ಸುತ್ತೆ ನಾನು. ಮಾತಾಜಿ ಇಲ್ಲ, ಓಕೆ ಮ್ಯಾಮ್. 4 ನಿಮಿಷದಲ್ಲಿ ಇದು ಒಂದು ಪೇಜ್ ಆಗ್ಬೋದು. 1 ಪೇಜ್ ಓದ್ಬೋದು ಅಷ್ಟೇ. ಯಾರು ಓದ್ತೀವಿ? ಚಾನ್ಸ್ ಕೊಡುವ. ಓದ್ಲಾ ಮಾತಾಜಿ? ಓದಿ, ಫಾಸ್ಟ್ ಓದುವವರು ಓದಿ. ಕ್ಯಾಲಿಫೋರ್ನಿಯಾದ ಸಾಂತಾ ಕ್ರೂಸ್ನಲ್ಲಿ ಟಾಮ್ ಬಾಡ್ರಿ ತಮ್ಮ ಪತ್ನಿಯೊಂದಿಗೆ ವಾಸಿಸುತ್ತಿದ್ದರು. ಬರ್ಕಲಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಜಯಂತಿಯ ಉತ್ಸವದಲ್ಲಿ ಅವರು ಪಾಲ್ಗೊಂಡು ಇಡೀ ದಿನ ನಾಮ ಸಂಕೀರ್ತನೆಯಲ್ಲಿ ಭಾಗವಹಿಸಿದರು. ಶ್ರೀಲ ಪ್ರಭುಪಾದರ ಭಗವದ್ಗೀತೆಯನ್ನು ಓದಿದ ಮೇಲೆ ತಾವು ಶ್ರೀಲ ಪ್ರಭುಪಾದರ ಶಿಷ್ಯರಾಗಬೇಕೆಂದು ಅವರಿಗೆ ಅನ್ನಿಸಿತು. ಅವರು ನಾಮ ಸಂಕೀರ್ತನೆಯನ್ನು ಪ್ರಾರಂಭಿಸಿದರು. ತಮ್ಮ ಪತ್ನಿ ಮತ್ತು ಸ್ನೇಹಿತರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಹುಟ್ಟಿಸುವುದು ಅವರ ಉದ್ದೇಶವಾಗಿತ್ತು. ಸಾಂತಾ ಕ್ರೂಸ್ಗೆ ಬ್ರಹ್ಮಚಾರಿಗಳ ಪ್ರವಾಸಿ ತಂಡವೊಂದು ಅಲ್ಲಿ ಕೇಂದ್ರವನ್ನು ಸ್ಥಾಪಿಸಲು ಬಂದಾಗ ಬಾಡ್ರಿ ತಮಗೆ ಹರೇ ಕೃಷ್ಣ ಪಂಥವನ್ನು ಸೇರಲು ಅಪೇಕ್ಷೆ ಇರುವುದಾಗಿ ತಿಳಿಸಿದರು. ಬ್ರಹ್ಮಚಾರಿಗಳಿಗೆ ಆ ಬಗ್ಗೆ ಸಂದೇಹವೇ ಇತ್ತು. ಆದರೆ ಒಂದು ದಿನ ಬಾಡ್ರಿ ತಲೆಯನ್ನು ಬೋಳಿಸಿಕೊಂಡು ಧೋತಿಯನ್ನು ಇಟ್ಟುಕೊಂಡು ತಮ್ಮ
ಮನೋನಿಶ್ಚಯವನ್ನು ಬ್ರಹ್ಮಚಾರಿಗಳಿಗೆ ತೋರಿಸಿದರು. ಟಾಮ್ ಬಾಡ್ರಿ: ನಾನು ಪ್ರತಿನಿತ್ಯ ಕೀರ್ತನಾ ಮಂಡಳಿಯೊಂದಿಗೆ ಸಂಕೀರ್ತನಾ ಕಾರ್ಯಕ್ರಮಕ್ಕೆ ಹೋಗತೊಡಗಿದೆ. ಆಮೇಲೆ ಕ್ರಮೇಣ ಕೀರ್ತನಾ ಮಂಡಳಿಯಿಂದ ದೂರ ಸರಿದು ಅಂಗಡಿ ಕೇಂದ್ರಗಳಲ್ಲಿ ಸಣ್ಣ ಸಣ್ಣ ಗ್ರಂಥಗಳನ್ನು ಮಾರತೊಡಗಿದೆ. ಒಂದು ದಿನ ನಾನು ಕೇಂದ್ರಕ್ಕೆ ಹಿಂದಿರುಗಿದಾಗ ಸಾರ್ವಭೌಮ ಎಂಬ ಒಬ್ಬರು ಬ್ರಹ್ಮಚಾರಿ ನನ್ನನ್ನು ಟೀಕಿಸಿ ಮಾತನಾಡಿದರು. ಎಷ್ಟೆಷ್ಟು ಮಹಾಗ್ರಂಥಗಳನ್ನು ನಾನು ಮಾರಿದೆ ಎಂದು ಅವರು ಕೇಳಿದರು. ನಾನು ಯಾವ ಮಹಾಗ್ರಂಥವನ್ನು ಮಾರಲಿಲ್ಲ ಎಂದು ಅವರು ಕೇಳಿದರು. ಎಷ್ಟನ್ನು ನಿಮ್ಮ ಜೊತೆಯಲ್ಲಿ ತಂದಿದ್ದೀರಿ? ನಾನು ಹೇಳಿದೆ, ಜೊತೆಯಲ್ಲಿ ತರಲು ಯಾವ ಪುಸ್ತಕ ನನ್ನ ಬಳಿ ಇರಲಿಲ್ಲ. ಹಾಗಾದರೆ ನೀವು ಮಾಯೆಯ ಆಕ್ರಮಣದಲ್ಲಿದ್ದೀರಿ. ಅವರು ಹೇಳಿದರು, ನೀವು ಯಾವ ದೊಡ್ಡ ಪುಸ್ತಕವನ್ನು ತರಲಿಲ್ಲವೇ? ನೀವು ಹೇಗೆ ಅವನ್ನು ಮಾರಬಲ್ಲಿರಿ? ಈ ದೊಡ್ಡ ಪುಸ್ತಕಗಳು ಮಾರಾಟವಾಗಬೇಕೆಂಬುದು ಪ್ರಭುಪಾದರ ಅಪೇಕ್ಷೆ. ನಾನು ನನ್ನಲ್ಲಿ ಅಂದುಕೊಂಡೆ, ಹೌದು, ನನ್ನನ್ನು ಮಾಯೆ ಆವರಿಸಿರಲೇಬೇಕು. ನಾನು ಬ್ರಹ್ಮಚಾರಿ ಸಾರ್ವಭೌಮರನ್ನು ಕೇಳಿದೆ, ನೀವು ಹೇಗೆ ಈ ಗ್ರಂಥವನ್ನು ಮಾರುತ್ತೀರಿ? ಅವರು ಹೇಳಿದರು, ನೀವು ಪ್ರಭುಪಾದರನ್ನು ಪ್ರಾರ್ಥಿಸಿ, ಪ್ರಭುಪಾದರು ನಿಮಗೆ ಕರುಣೆ ತೋರಿಸುತ್ತಾರೆ. ಆಗ ನನಗೆ ಅನ್ನಿಸಿತು, ಸರಿ, ಇದು ಅರ್ಥಪೂರ್ಣ. ಕೃಷ್ಣ ಪ್ರಜ್ಞೆಯೇ ಎಲ್ಲವೂ ನಡೆಯುವುದು ಹೀಗೆ. ನಾನು ಮನೆಗೆ ಹಿಂದಿರುಗಿದೆ. ಬ್ರಹ್ಮಚಾರಿ ಹೇಳಿದ್ದನ್ನು ಪುನಃ ಯೋಚಿಸಿದೆ. ನಾನು ಹೇಗಾದರೂ ಈ ದೊಡ್ಡ ಪುಸ್ತಕಗಳನ್ನು ಮಾರಲು ಸಾಧ್ಯವಾಗಬೇಕು ಎಂದು ಪ್ರಭುಪಾದರನ್ನು ಪ್ರಾರ್ಥಿಸಿದೆ. ಇಡೀ ಸಂಜೆ ಪ್ರಾರ್ಥನೆಯಲ್ಲಿದ್ದು ಅನಂತರ ವಿಶ್ರಾಂತಿಗೆ ಹೋದೆ. ನಾನು ಬೆಳಿಗ್ಗೆ ಎದ್ದಾಗ ನಿನ್ನೆಯ ಘಟನೆಯೇ ಮನಸ್ಸಿನಲ್ಲಿತ್ತು. ಚಿಕ್ಕ ಪುಸ್ತಕಗಳು ತುಂಬಿದ್ದ ನನ್ನ ಚೀಲದಲ್ಲಿ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಎಂಬ ದೊಡ್ಡ ಗ್ರಂಥವೊಂದನ್ನು ಇಟ್ಟುಕೊಂಡೆ. ಆದರೆ ಚಿಕ್ಕ ಪುಸ್ತಕಗಳನ್ನು ಮಾರುವುದರಲ್ಲಿ ನಾನು ಈ ದೊಡ್ಡ ಪುಸ್ತಕವನ್ನು ಮರೆತೇ ಬಿಟ್ಟೆ. ಆಗ ಇದ್ದಕ್ಕಿದ್ದಂತೆ ಒಬ್ಬರ ಮಹಿಳೆ ನನ್ನ ಬಳಿ ತಾವಾಗಿಯೇ ಬಂದರು. ನಿಮ್ಮ ಬಳಿ ಇರುವ ಆ ದೊಡ್ಡ ಪುಸ್ತಕ ಯಾವುದು ಎಂದು ಕೇಳಿದರು. ತಕ್ಷಣವೇ ನನಗೆ ಪ್ರಭುಪಾದರ ನೆನಪಾಯಿತು. ಹಿಂದಿನ ಸಂಜೆಯ ಪ್ರಾರ್ಥನೆಯ ನೆನಪು ಆಯಿತು. ನಾನು ಆ ಮಹಿಳೆಗೆ ಹೇಳಿದೆ, ಇದು ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಎಂಬ ಪುಸ್ತಕ. ಆಕೆ $3ಗಳನ್ನು ಕೊಟ್ಟು ಆ ಪುಸ್ತಕವನ್ನು ನನ್ನಿಂದ ಪಡೆದರು. ನಾನು ದೇವಾಲಯಕ್ಕೆ ಹಿಂದಿರುಗಿದಾಗ ಪ್ರಭುಪಾದರು ಹೇಗೆ ಒಂದು ಪುಸ್ತಕವನ್ನು ಮಾರಿದರು ಎಂದು ಭಕ್ತರಿಗೆ ತಿಳಿಸಿದೆ. ಮೇಲೆ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಧನ್ಯವಾದ. ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಒಬ್ರು ಟಾಮ್ ಬಾಡ್ರಿ ಬಗ್ಗೆ ಮಾತಾಜಿ ಇದು ನಾಳೆ ಹೇಳಿದೆ ಮಾತಾಜಿ. ಲೇಟ್ ಆಗುತ್ತೆ ಅನ್ಸುತ್ತೆ, 6 ಗಂಟೆ ಆಯ್ತು. 5 ನಿಮಿಷ ಕೇಳಿದೆ ಮಾತಾಜಿ. ಲೇಟ್ ಆಗುದಾದ್ರೆ ನಾಳೆನೆ 5 ನಿಮಿಷ ಆಗ್ಬಿಡುತ್ತೆ ಅನ್ಸುತ್ತೆ ಮಾತಾಜಿ. ಓಕೆ, ನಾಳೆನೆ ಹೇಳೋಣ. ಎಂಡಿಂಗ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಶ್ರೀಲ ಪ್ರಭುಪಾದ್ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸರ್ವಂ ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೋಮವಾರ ಎಲ್ಲರೂ ಬನ್ನಿ ಆಯ್ತಾ ಮಾತಾಜಿ? ಅಟೆಂಡೆನ್ಸ್ ಲಿಂಕ್ ಮಾತಾಜಿ ಪ್ಲೀಸ್ ಪುನಃ ಕಳಿಸಿ. ಓಕೆ ಓಕೆ. ನಾಳೆನೂ ಇದೆಯಾ ಮಾತಾಜಿ? ನಾಳೆ ಇಲ್ಲ, ಸೋಮವಾರ ಅಲ್ಲ? ನಾಳೆ ಸಾಟರ್ಡೆ ಅಲ್ಲ? ಕರೆಕ್ಟ್, ಹೌದು. ಇನ್ನು ವಾರಕ್ಕೆ ಒಂದೇ ಲಿಂಕ್ ಹಾಕ್ತೇನೆ ಆಯ್ತಾ? ಇದೂನು ಅಲ್ಲ, ನಾನು ಅದಕ್ಕೆ ಹಾಕೋದು ಸೋಮವಾರ ಮಂಗಳವಾರ ಬುಧವಾರ ಸೋಮವಾರ ಒಂದು ಹಾಕಿ ಬಿಡ್ತೇನೆ, ಯಾಕಂದ್ರೆ ಒಮ್ಮೊಮ್ಮೆ ಬಿಸಿ ಇರುವಾಗ ನೆನಪೇ ಬರೋದಿಲ್ಲ. ಹೌದು, ಓಕೆ ಮ್ಯಾಮ್. ಬಂದಿದೆ, ಜಾಯಿನ್ ಮಾಡಿ ಹಾಕ್ತೀನಿ. ಆಯ್ತು ಮಾತಾಜಿ, ಥ್ಯಾಂಕ್ ಯು. ಮೊಬೈಲ್ ಬೇರೆ ತುಂಬುತ್ತದೆ, ತುಂಬಾ ಲಿಂಕ್ ಹಾಕುವಾಗ. ವಾರಕ್ಕೆ ಒಂದೇ ಹಾಕು. ಹೌದು, ಆಯ್ತು ಮಾತಾಜಿ, ಪರವಾಗಿಲ್ಲ. ನಾನು ಸೇವ್ ಮಾಡ್ಕೊಂಡಿರ್ತೀನಿ. ಹರೇ ಕೃಷ್ಣ.
ಮಾತಾಜಿ ಮಾತಾಡ್ಸಿದ್ರ ನೀವು? ಇಲ್ಲ ಇಲ್ಲ ಮಾತಾಜಿ. ಸರಿ ಮಾತಾ. ಮಾತಾಜಿ ನೀವು ಎಂಡ್ ಮಾಡ್ಬೇಕು, ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನೀವು ಮೀಟಿಂಗ್ ಎಂಡ್ ಮಾಡಿ ಮಾತಾಜಿ. ಹಾ ರೀನಾ ಮಾತಾಜಿ. ಮಾತಾಜಿ. ಹಾ